ಜೀವನದ ವಾನಪ್ರಸ್ಥಾಶ್ರಮಕ್ಕೆ ಯೋಗ್ಯವಾದಂಥ ಸ್ಥಳವೇ ಆನಂದಾಶ್ರಮ. ವಿಶೇಷ ಒಂದು ಮಾತು ನಾನು ಹೇಳ್ತೇನೆ. ಇಲ್ಲಿರುವಂಥ ಹಿರಿಯ ನಾಗರಿಕರನ್ನು ಡಾಕ್ಟರ್ ಗೌರಿ ಪೈಗಳೊಮ್ಮೆ ಕೇಳಿದ್ರಂತೆ, ನಿಮಗೆ ಮನೆ ಹೋಗಲಿಕ್ಕೆ ಆಸೆ ಆಗ್ತದ ಉಂಟಾ? ಅಯ್ಯೋ, ನಾವು ನಮ್ಮ ಮನೆಯಲ್ಲೇ ಇದ್ದೇವಲ್ಲ, ಇನ್ನು ಅಲ್ಲೇ ಹೋಗೋದು. ನೋಡಿ, ಇದರಷ್ಟು ಉತ್ತಮವಂಥ ಉತ್ತರ. ಯಾಕೆಂದರೆ ಇಲ್ಲಿ ಅಷ್ಟು ಚಂದವಾದ ರೀತಿಯಲ್ಲಿ ಇಲ್ಲಿರುವಂಥ ಹಿರಿಯ ನಾಗರಿಕ ನೋಡಿಕೊಳ್ಳುವಂಥ ಕಾರ್ಯಕ್ರಮ ನಡೀತಾ ಉಂಟು. ಇದಕ್ಕೆ ಈಗ ನಾವು 26ನೇ ಹಿರಿಯರ ದಿನಾಚರಣೆಗೆ ಸೇರಿದ್ದೇವೆ. ವೇದಿಕೆಗೆ ಗೌರವೋಪಸಿಯಾಗಿ ಶ್ರೀ ಪಿ ಶ್ರೀನಿವಾಸ್ ಪೈ ಇವರು, ಸಭಾಧ್ಯಕ್ಷರಾದ ಡಾಕ್ಟರ್ ಸುರೇಶ್ ಪುತ್ರರಾಯರು, ಮುಖ್ಯ ಅತಿಥಿಗಳಾದ ಶ್ರೀ ಮಹೇಶ್ ಕಜಿ ಅವರು ಸೇರಿಕೊಂಡಿದ್ದಾರೆ. ಹಾಗೆ ಡಾಕ್ಟರ್ ಗೌರಿ ಪೈ ಹಾಗೆ ವೇಣುಗೋಪಾಲ ಶೆಣೈ ಇವರನ್ನು ವೇದಿಕೆ ಕರ್ಕೊಂಡು ಹೋಗಬೇಕಂತ ಕೇಳಿಕೊಡ್ತಾ ಇದ್ದೇನೆ. ಮೊದಲಿಗೆ ಪ್ರಾರ್ಥನೆ. ಶ್ರೀಮತಿ ಸುಧಾಮತಿ ದಯವಿಟ್ಟು ವೇದಿಕೆ ಬಂದು ಪ್ರಾರ್ಥನೆಯನ್ನು ಹಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮೂರುತಿ ಶರಣು ಮೂಷಿಕ ವಾಹನ, ಶರಣು ಸಿದ್ಧಿ ವಿನಾಯಕ, ಶರಣು ವಿದ್ಯ ಪ್ರದಾಯಕ, ಶರಣು ಪಾರ್ವತಿ ತನಯ ಮೂರುತಿ ಶರಣು ಮೂಷಿಕ ವಾಹನ, ನಿಖಿಲ ನೇತ್ರನೆ ದೇವಸುತನೆ ನಾಗಭೂಷಣ ಪ್ರಿಯನೇ, ನಿಖಿಲ ನೇತ್ರನೆ ನಾಗಭೂಷಣ ಪ್ರಿಯನೇ, ತಟಿಲ ತಾಂಕಿತ ಕೋಮಲಾಂಗನೆ ಕರ್ಣಕುಂಡಲಧಾರನೆ, ತಟಿಲ ತಾಂಕಿತ ಕೋಮಲಾಂಗನೆ ಕರ್ಣಕುಂಡಲಧಾರನೆ, ಭಟ್ಟಮೂರ್ತಿನ ಪದಕಾರನೆ ಬಾಹುಹಸ್ತ ಚತುಷ್ಟನೆ, ಭಟ್ಟಮೂರ್ತಿನ ಪದಕಾರನೆ ಬಾಹುಹಸ್ತ ಚತುಷ್ಟನೆ, ಕುಕ್ಷಿವಾಹನ ಶ್ರೀ ಪುರಂದರ ವಿಠಲ ಪ್ರಿಯನೇ, ಕುಕ್ಷಿವಾಹನ ಶ್ರೀ ಪುರಂದರ ವಿಠಲ ಪ್ರಿಯನೇ, ಶರಣು ಸಿದ್ಧಿ ವಿನಾಯಕ, ಶರಣು ವಿದ್ಯ ಪ್ರದಾಯಕ, ಶರಣು ಪಾರ್ವತಿ ತನಯ ಮೂರುತಿ ಶರಣು ಮೂಷಿಕ ವಾಹನ. 26ನೇ ವರ್ಷದ ವಿಶ್ವ ಹಿರಿಯರ ದಿನದ ಸಂಭ್ರಮಾಚರಣೆಯನ್ನು ಆಚರಿಸಲಿಕ್ಕೆ ನಾವಿಲ್ಲಿದ್ದೇವೆ. ಇವತ್ತಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಶ್ರೀಯುತ ಮಹೇಶ್ ಕಜಿಯವರು ಬರಬೇಕಿತ್ತು. ಈಗ ತಾನೇ ಫೋನ್ ಮಾಡಿ ಹೇಳಿದರು, ಇನ್ನು ಕೆಲವೇ ನಿಮಿಷದಲ್ಲಿ ನಾನು ಮುಟ್ತಾ ಇದ್ದೇನೆ ಅಂತೇಳಿ. ಸಭಾಧ್ಯಕ್ಷರಾಗಿ ನಾನು ಡಾಕ್ಟ್ರಲ್ಲಿ ಕೇಳಿದ್ದೆ, ಡಾಕ್ಟ್ರೇ ಹೀಗೀಗೊಂದು ವಿಷಯ ಉಂಟು, ನೀವು ದಯವಿಟ್ಟು ನೋ ಅಂತ ಹೇಳಬಾರ್ದು, ದಯವಿಟ್ಟು ಬರಬೇಕು ಅಂತೇಳಿ. ಆನಂದಾಶ್ರಮ ಮತ್ತು ಡಾಕ್ಟರ್ ಪುತ್ತೂರಾಯರಿಗೆ ಒಂದು ಅವಿನಾಭಾವ ಸಂಬಂಧ ಉಂಟು. ಅವರು ವೈದ್ಯೋ ನಾರಾಯಣ ಹರಿ ಅಂತ ಹೇಳುವಾಗ ನನಗೆ ವೈಯಕ್ತಿಕವಾಗಿ ನೆನಪು ಬರೋದು ಡಾಕ್ಟರ್ ಪುತ್ತೂರಾಯರದ್ದು. ಯಾಕಂತ ಹೇಳಿದರೆ ಅವರು ವೈದ್ಯರು ಹೌದು, ನಾರಾಯಣನೂ ಹೌದು. ಬಹಳಷ್ಟು ಧಾರ್ಮಿಕ ಕಾರ್ಯಗಳಲ್ಲಿ 2-3 ದೇವಸ್ಥಾನಗಳ ಆಡಳಿತದಲ್ಲಿ ಇಲ್ಲ ಇದ್ದು ಧರ್ಮವನ್ನು ವೈದ್ಯ ವೃತ್ತಿಯನ್ನು ಒಟ್ಟಿಗೆ ಕೊಂಡೋಗಿ ಅವರು ವೈದ್ಯೋ ನಾರಾಯಣ ಹರಿ ಅಂತ ಹೇಳಿದರೆ ಏನು ಖಂಡಿತವಾಗಲಿ ತಪ್ಪಾಗಲಾರದು.
ಅವರಲ್ಲಿ ನಾನು ವಿನಂತಿ ಮಾಡಿದೆ, ಹೀಗೆ ಡಾಕ್ಟರ್ ಗೌರಿ ಪೈಗಳು ಕೂಡ ಇದೇ ಆಶಿಸ್ತಾರೆ, ತಾವು ಬರಬೇಕು ಅಂತ ಹೇಳಿದ್ದೀರಿ, ಬಂದಿದ್ದಾರೆ. ಡಾಕ್ಟ್ರೇ, ನಿಮಗೆ ನಮ್ಮ ಆನಂದಾಶ್ರಮದ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮವರೇ ಶ್ರೀನಿವಾಸ ಪೈಗಳು. ಈ ಆನಂದಾಶ್ರಮ ಇಲ್ಲಿ ಹುಟ್ಟಿ ಬರಲಿಕ್ಕೆ ಮೂಲ ಕಾರಣ ಡಾಕ್ಟರ್ ಗೌರಿ ಪೈ, ಮತ್ತು ಅಷ್ಟೇ ಇಂಪಾರ್ಟೆನ್ಸ್ ಇರುವ ಇನ್ನೊಂದು ಮೂಲ ಕಾರಣ ಡಾಕ್ಟರ್ ಗೌರಿ ಪೈಗಳ ಅಣ್ಣ. ಅಂದರೆ ನಮ್ಮ ಈ ಸಭೆಯಲ್ಲಿ ಇವತ್ತು ಗೌರವ ಉಪಸ್ಥಿತಿಯನ್ನು ಅಲ್ಲಿ ಇರುವಂಥ ಶ್ರೀನಿವಾಸ ಪೈಗಳ ತಂದೆ ಶ್ರೀಯುತ ವಿಠಲ್ ಪೈಗಳು. ಈ ಸಂದರ್ಭದಲ್ಲಿ ಅವರನ್ನು ನೆನೆಸುವಂಥದ್ದು ನಮ್ಮ ಕರ್ತವ್ಯ. ಶ್ರೀನಿವಾಸ ಪೈಗಳು ಪುತ್ತೂರಲ್ಲಿ ಉದ್ಯಮಿಯಾಗಿ ಮತ್ತು ಹಲವು ಸಂಘ ಸಂಸ್ಥೆಗಳ ಆಡಳಿತದಲ್ಲಿ ಇದ್ದುಕೊಂಡು ಸಮಾಜಮುಖಿ ಕಾರ್ಯಗಳನ್ನು ತುಂಬ ಮಾಡಿಕೊಂಡು ಬಂದವರು. ಅವರಿಗೂ ನಾನು ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಇವತ್ತಿನ ಮುಖ್ಯ ಅತಿಥಿಗಳು ಬರ್ತಾ ಇದ್ದಾರೆ. ಶ್ರೀಯುತ ಮಹೇಶ್ ಕಜಿಯವರು ಸೀದಾ ವೇದಿಕೆಗೆ ಬರಬೇಕೆಂದು ಕೇಳ್ತಾ ಇದ್ದೇನೆ. ಉತ್ತಮ ವಾಗ್ಮಿ, ಕಲಾಕಾರ, ಕ್ರೀಡಾಪಟು, ಇದು ಎಲ್ಲವೂ ಸೇರಿದ ಕಾರಣ ಅವರು ನ್ಯಾಯವಾದಿಗಳಾದರು. ಕರ್ನಾಟಕ ಸ್ಟೇಟ್ ಲೀಗಲ್ ಸರ್ವಿಸ್ ಅಥಾರಿಟಿ ಇದರ ಮಾಜಿ ಸದಸ್ಯರು ಆಗಿದ್ದು, ಇವತ್ತು ಪುತ್ತೂರು, ದಕ್ಷಿಣ ಕನ್ನಡ, ಕರ್ನಾಟಕದಲ್ಲೇ ನೀವು ಟಾಪ್ ಅಡ್ವೊಕೇಟ್ಸ್, ಲಾಯರ್ಸ್ ಅಂತ ಹಾಕಿದರೆ ಟಾಪ್ 10ನಲ್ಲಿ ಬರುವಂಥ ಒಂದು ಹೆಸರು ನಮ್ಮ ಪುತ್ತೂರಿನ ಹೆಮ್ಮೆ ಮಹೇಶ್ ಕಜಿಯವರದ್ದು. ನಾನು ಅವರನ್ನು ಕಾಲೇಜಿನ ದಿನಗಳಿಂದ ನೋಡಿದ್ದೇನೆ, ಬಟ್ ಪರಿಚಯ ಅಷ್ಟು ಕ್ಲೋಸ್ ಇರಲಿಲ್ಲ. ಆದರೂ ಕೂಡ ಅವತ್ತಿನಿಂದ ಇವತ್ತಿನವರೆಗೆ ಅವರಲ್ಲಿ ಕಂಡ ವಿಶೇಷತೆ ಏನಂತ ಹೇಳಿದರೆ ಅವರ ನಡೆ ಮತ್ತು ನುಡಿ. ಎಷ್ಟೇ ಎಳೆಯರಿರಲಿ, ಎಷ್ಟೇ ಹಿರಿಯರಿರಲಿ, ಆ ಮುಖದಲ್ಲಿ ಆ ನಗು ಮತ್ತು ತನ್ನ ಒಂದು ಘನಸ್ಥಿಕೆಯನ್ನು ಯಾವುದೇ ರೀತಿಯಲ್ಲಿ ತೋರಿಸದೆ ಸಾಮಾನ್ಯ ಮನುಷ್ಯನಂತೆ ಸಾಮಾನ್ಯರೊಟ್ಟಿಗೆ ಬೆರೆತುಕೊಂಡು ಇದ್ದಾರೆ. ಎಲ್ಲರಿಗೂ ಅವರು ಈ ಜಾತಿ ಮತ ಅದು ಇದು ಯಾವುದು ನೋಡಿದೆ, ಪ್ರತಿಯೊಬ್ಬರಿಗೆ ಒಂದು ನಗುಮುಖದಲ್ಲಿ ಒಂದು ಮಾತಾಡಿಸಿ ಅವರ ಒಂದು ಪ್ರಾಬ್ಲಮ್ಗಳನ್ನು, ಎಷ್ಟೋ ಕೇಸುಗಳನ್ನು ಅವರು ಕೋರ್ಟಿಗೆ ಹೋಗದಾಗೆ ಅವರಲ್ಲೇ ನಿಲ್ಲಿಸಿ ಸೆಟಲ್ಮೆಂಟ್ ಮಾಡಿ ಮುಗಿಸಿದ್ದುಂಟು. ಯಾಕಂತೇಳಿದರೆ ಕೋರ್ಟಿಗೆ ಹೋಗೋದಂತೇಳಿದರೆ ಅದರಷ್ಟು ಕಷ್ಟ ಕೋರ್ಟಿಗೆ ಹೋದವರಿಗೆ ಗೊತ್ತು ಮತ್ತು ಕೋರ್ಟಲ್ಲಿ ಇರುವವರಿಗೆ ಗೊತ್ತು. ಶ್ರೀಯುತ ಮಹೇಶ್ ಕಜಿಯವರಿಗೆ ನಮ್ಮ ಆನಂದಾಶ್ರಮದ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಸ್ವಾಗತ ಬಯಸ್ತಾ ಇದ್ದೇನೆ. ನಮ್ಮ ಪ್ರೀತಿಯ ಡಾಕ್ಟರ್ ಗೌರಿ ಪೈ ಅವರ ಛಲ, ಮನಸ್ಸು, ಹಠ ಇಲ್ಲದಿದ್ದರೆ ನಾವಿಲ್ಲಿ ಯಾರು ಈ ಹೊತ್ತಲ್ಲಿ ಇಲ್ಲಿ ಇರ್ತಿರಲಿಲ್ಲ. ಅವರ ಒಂದು ಇಚ್ಛೆ, ಅವರ ಒಂದು ಮನಸ್ಸಿನ ಒಂದು ಹೇಳಿದ ಕಾಂಕ್ಷೆ ಅಂತ ಹೇಳ್ತಾರೆ, ಸಣ್ಣದಿಂದ ಅವರಲ್ಲಿ ಬೆಳೆದು ಬಂದದ್ದು. ಅವರ ಒಂದು ಎಂತ ಹೇಳ್ತಾರೆ ಅದಕ್ಕೆ, ಡಿಸ್ಕ್ರಿಮಿನೇಷನ್ ಇದರ ಒಂದು ಫಲ ನಮ್ಮ ಆನಂದಾಶ್ರಮ. ಇವತ್ತು ನಾವು ನಮ್ಮವರಿಗೆ ಸ್ವಾಗತ ಹೇಳುವಂಥದ್ದು ನಿಜವಾಗ್ಲೂ ಸರಿಯಲ್ಲ, ಆದರೂ ಒಂದು ಫಾರ್ಮಾಲಿಟಿಗೋಸ್ಕರ ಈ ಸಭೆಯ ಒಂದು ಅನಿಸ್ತಿಕೆಗೋಸ್ಕರ ಹೇಳ್ತಾ ಇದ್ದೇನೆ. ಡಾಕ್ಟರ್ ಗೌರಿ ಪೈ ಅವರಿಗೆ ನಿಮಗೂ ನಮ್ಮ ಎಲ್ಲರ ಪರವಾಗಿ ಸ್ವಾಗತ. ಪತ್ರಕರ್ತರಿರ್ಬೋದು ಮತ್ತು ನಮ್ಮ ಆಮಂತ್ರಣಕ್ಕೆ ಹೋಗೊಟ್ಟು ಬಂದ ಎಲ್ಲರಿಗೂ, ನಮ್ಮ ಪ್ರೀತಿಯ ಸಂಜೀವಣ್ಣ ಅವರು ಮೊನ್ನೆ ಮನೆಗೆ ಬಂದಾಗ, ಆ್ಯಕ್ಚುಲಿ ನಾವು ಅವರಿಗೆ ಇಲ್ಲಿ ಹೋಗಿ ಕೊಡಬೇಕಿತ್ತು, ಬಟ್ ಅವರು ನಮ್ಮಲ್ಲಿಗೆ ಮೇಡಮ್ ಮನೆಗೆ ಬಂದಲ್ಲಿ ಅಲ್ಲಿ ಕೊಟ್ಟೆವು ನಾವು ಕಾಗದ. ಅದು ನಮ್ಮ ತಪ್ಪು, ಆದರೂ ಕೂಡ ಅದನ್ನು ಯಾವುದನ್ನು ಮನಸ್ಸಿಗೆ ತಗೊಳ್ಳದೆ ಆ ಪ್ರೀತಿ, ಅದಕ್ಕೆ ಹೇಳ್ತಾರೆ ಪ್ರೀತಿ ಹೇಳೋದು ಅದಕ್ಕೆ. ಅವರು ಅವರ ಸಹಚರರೊಂದಿಗೆ, ಅವರ ಬೇರೆ ಬೇರೆ ಪದಾಧಿಕಾರಿಗಳೊಂದಿಗೆ ನಮ್ಮ ಸಭೆಯನ್ನು ಚಂದಗಾಣಿಸಲು ಬಂದಿದ್ದಾರೆ. ಸಂಜೀವಣ್ಣ, ನಿಮಗೂ ಧನ್ಯವಾದಗಳು. ನಮ್ಮ ಆಡಳಿತ ಮಂಡಳಿಯ ಟ್ರಸ್ಟಿಗಳು ಆಲ್ಮೋಸ್ಟು ಬರಬೇಕಿತ್ತು, ಆದರೆ ಸ್ವಲ್ಪ ಜನ ಬಂದಿದ್ದಾರೆ, ಪರವಾಗಿಲ್ಲ, ಅವರಿಗೂ ಸ್ವಾಗತವನ್ನು ಕೇಳ್ತಾ ಇದ್ದೇನೆ. ಮತ್ತು ನಮ್ಮ ಈ ದಿನದ ಆನಂದಾಶ್ರಮದ ಹಿರಿಯರ ದಿನದಲ್ಲಿ, ಹಿರಿಯರ ಎಂಬುದಕ್ಕೆ ನಾವು ಸಮಾಜದಲ್ಲಿ ಬೇರೆ 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 ಫೀಲ್ಡ್ಗಳಲ್ಲಿ ನಾವು ನೋಡ್ತಾ ಇರ್ತೇವೆ.
ಸಮಾಜ ಸೇವೆ ಅಥವಾ ಸಮಾಜಕ್ಕೆ ಅವರಿಂದ ಏನು ಸಿಕ್ಕಿದೆ, ಈ ಗ್ರೌಂಡ್ಸಲ್ಲಿ ನಾವು ಈ ಅವರನ್ನು ಗೌರವಿಸಲು ಗುರುತಿಸಲು ನಾವು ಒಂದು 26 ವರ್ಷದಿಂದ ಮಾಡಿಕೊಂಡು ಬಂದಿದ್ದೇವೆ. ಅದೇ ಥರ ಈ ಸಲದ ನಮ್ಮ ಗೌರವವನ್ನು ನಾನು ಅವರಲ್ಲಿ ಕೇಳುವಾಗ ಇಬ್ಬರು ಕೂಡ ಶ್ರೀಯುತ ಪ್ರೊಫೆಸರ್ ವಿ ಬಿ ಅರ್ತಿಕಜಿಯವರು ಹಾಗೂ ನಮ್ಮ ಕುಂಬ್ಳೆ ಗಿರಿದರ್ಶನಿಯವರು, ನಾನು ಅವರಲ್ಲಿ ಹೇಳುವಾಗ ನೋ, ಬೇಡವೇ ಬೇಡ. ಮತ್ತು ನನ್ನ ಹತ್ರ ಅಸ್ತ್ರ ಉಂಟು, ಗೌರಿಪೈಗಳು ಹೇಳಿದ್ದು ಅಂತ ಹೇಳಿದೆ. ಎಸ್, ಹಾಗಾಗಿ ಅವರಿಬ್ಬರು ಕೂಡ ಅವರ ಅಮೂಲ್ಯ ಸಮಯವನ್ನು ಕೂಡ ಬದಿಗಿಟ್ಟು ನಮ್ಮ ಆಮಂತ್ರಣವನ್ನು ಸ್ವೀಕರಿಸಿ ಬಂದಿದ್ದಾರೆ. ಇಬ್ಬರಿಗೂ ಸರ್ ನಿಮಗೂ, ಗಿಡ್ಡಣ್ಣ ನಿಮಗೂ ಸ್ವಾಗತ ಬಯಸು, ಹಾಗೂ ಇಲ್ಲಿ ನೆರೆದಿರುವ ಎಲ್ಲರಿಗೂ ಒಂದೇ ಮಾತಲ್ಲಿ ಸ್ವಾಗತವನ್ನು ಕೋರುತ್ತಾ ಹೂ ಕೊಟ್ಟು ಸಾಂಕೇತಿಕವಾಗಿ ಅವು ರೋಸ್ 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 ಸಭಾಧ್ಯಕ್ಷರ ಸಾಂಕೇತಿಕವಾಗಿ ಡಾಕ್ಟರ್ ಸುರೇಶ್ ಪುತ್ತೂರವರಿಗೆ, ಗೌರಿಪ್ಪ ಅವರು, ಹಾಗೆ ಮುಖ್ಯ ಅತಿಥಿಗಳಂಥ ಶ್ರೀ ಮಹೇಶ್ ಕಜೆ ಅವರಿಗೆ, ಹಾಗೆ ಗೌರವ ಉಪಸ್ಥಿತಿ ಮಾಡಿದಂಥ ಶ್ರೀ ಪಿ ಶ್ರೀನಿವಾಸ ಪೈಗಳಿಗೆ, ಹಾಗೆ ಡಾಕ್ಟರ್ ಗೌರಿ ಪೈ ಅವರಿಗೆ. ಓಕೆ ಓಕೆ, ಧನ್ಯವಾದಗಳು. ಈಗ ಎಲ್ಲ ಗಣ್ಯರು ಸೇರಿ ನಮ್ಮ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ದೀಪ ಪ್ರಜ್ವಲನ ಮೂಲಕ ಮಾಡಿಕೊಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ರಲ್ಲಿ ಪ್ರಾರಂಭಗೊಂಡಂಥ ಈ ಆನಂದಾಶ್ರಮ ಇದು ಪುತ್ತೂರಿನಲ್ಲಿ ಒಂದು ಅನಿವಾರ್ಯವಾಗಿ ಬೆಳೆದು ಬಂದಂಥ ಒಂದು ಸಮಾಜಮುಖಿ ಕಾರ್ಯಕ್ರಮವನ್ನು ನಡೆಸುವಂಥ ಒಂದು ಸಂಸ್ಥೆ. ಇದು ಸಾಕಷ್ಟು ಚಟುವಟಿಕೆಗಳನ್ನು ಇಲ್ಲಿ ನೆರವೇರಿಸಿಕೊಂಡು ಬರ್ತಾ ಇದೆ. ಅದು ಒಂದು ಹಿರಿಯರಿಗೆ ಆಶ್ರಯವನ್ನು ಕೊಡುವಂಥದ್ದು, ಆಮೇಲೆ ವಾನಪ್ರಸ್ಥ ಅಂತ ಇದೆ, ಜೀವನ ಸಂಧ್ಯಾ ಇದೆ, ಹಾಗೆ ಬೇರೆ ಬೇರೆ ವಿಭಾಗಗಳಲ್ಲಿ ಇದು ಕೆಲಸ ಮಾಡ್ತಾ ಇದೆ. ಇದರ ಸ್ಥಾಪಕ ಅಧ್ಯಕ್ಷರಂತ ಡಾಕ್ಟರ್ ಗೌರಿ ಪೈ ಅವರು, ಅವರನ್ನು ಎಷ್ಟು ನಾವು ಹೇಳಿದರೂ ಅದು ಕಮ್ಮಿ ಆಗ್ತದೆ. ಅವರು ಪ್ರಾಸ್ತಾವಿಕವಾಗಿ ನಮ್ಮನ್ನೆಲ್ಲ ಉದ್ದೇಶಿಸಿ ಒಂದು 4 ಮಾತಾಡಬೇಕು ಅಂತ ನಾವೆಲ್ಲ ವಿನಂತಿಸಿಕೊಳ್ತಾ ಇದ್ದೇವೆ. ನನಗೆ ಜಾಸ್ತಿ ಮಾತನಾಡಲಿಕ್ಕೆ ಬರುವುದಿಲ್ಲ. ಒಂದೆರಡು ಮಾತಿನಲ್ಲಿ ಹೇಳಬೇಕಂತ ತೋರಿಸ್ತದೆ. ತುಂಬ ಆಸೆ ಆಗ್ತದೆ ನಿಮ್ಮ ಹತ್ರ ಎಲ್ಲ ಮಾತಾಡುವಂಥ, ನಮ್ಮ ಆಶ್ರಮದ ವಿಷಯ ಎಲ್ಲ ನಿಮಗೆ ವಿವರವಾಗಿ ಹೇಳುವಂಥ. ಆದರೆ ವಿವರವಾಗಿ ಹೇಳುವಷ್ಟು ಟೈಮ್ ಇದಲ್ಲ, ಅದು ಅಸಾಧ್ಯ ಕೂಡ. ಆದರೂ ಕೂಡ ಒಂದೆರಡು ಮಾತು ಹೇಳ್ತೇನೆ. ಆದರೆ ಇವತ್ತು ನಾವು ಕರೆದದ್ದಕ್ಕೆ ನೀವೆಲ್ಲರೂ ಬಂದಿದ್ದೀರಿ, ಬಹಳ ಖುಷಿಯಾಗಿದೆ ನನಗೆ. ನಿಜವಾಗಿ ಒಂದು ಮಾತು ಉಂಟಲ್ಲ, ಹೃದಯ ತುಂಬಿ ಬಂದಿದೆ ಅಂತ, ಆ ರೀತಿ ಐ ಹ್ಯಾವ್ ಫೆಲ್ಟ್ ರಿಯಲಿ ಇನ್ಸೈಡ್. ಈಗ ನಿಮ್ಮನ್ನು ಮೊದಲು ನಾನು ಒಂದು 4 ಮಾತು ಬರೆದು ತಂದಿದ್ದೇನೆ ಅಷ್ಟೇ, ಹೆಚ್ಚು ಮಾತಾಡೋದಿಲ್ಲ. ಈ ವೇದಿಕೆ ಮೇಲೆ ಉಪಸ್ಥಿತ ಇರುವ ಎಲ್ಲ ಇವತ್ತಿನ ವಿಶ್ವ ಹಿರಿಯರ ದಿನಾಚರಣೆ ಕಾರ್ಯಕ್ರಮದ ಅಧ್ಯಕ್ಷರಾದ ಡಾಕ್ಟರ್ ಸುರೇಶ್ ಪುತ್ತೂರಾಯರವರೇ, ಮುಖ್ಯ ಅತಿಥಿಯಾಗಿ ಬಂದಿರುವ ಖ್ಯಾತ ನ್ಯಾಯವಾದ ಮಹೇಶ್ ಕಜೆಯವರೇ, ಶ್ರೀನಿವಾಸ ಪೈಗಳೇ, ಎಲ್ಲೋದ್ರವರು? ಹಾಂ, ಹಾಗೂ ಇವತ್ತು ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ, ಅವರು ನನಗೆ ಎಲ್ಲಿಯೂ ಕಾಣಲಿಲ್ಲ. ನಮ್ಮ ಸೆಕ್ರೆಟರಿಗಳಾದ ವೇಣುಗೋಪಾಲ್ ಶೆಣಿಯವರೇ, ಅವರು ಇದ್ದಲ್ಲಿ ಕೇಳಲಿ. ಅವ್ರು ಸಹ ಹೋಗಿದ್ದಾರಾ? ಓಹ್, ನಾನು ಮೊನ್ನೆ ಫೋನ್ ಮಾಡಿದ್ದೆ ಅವರಿಗೆ. ಪರವಾಗಿಲ್ಲ, ಇಲ್ಲಿ ಅವರು ನಮ್ಮವರೇ, ನಮ್ಮೊಟ್ಟಿಗೆ ಇದ್ದಾರೆ, ಹಾಗೆ ಕೆಲಸ ಮಾಡ್ತಾರೆ ತುಂಬ. ನಮ್ಮ ಕೋರಿಕೆ ಹಾಗೂ ಇಂಗಿತವನ್ನು ಮನಗಂಡು ನಮ್ಮ ಕರೆಗೆ ಹೋಗೊಟ್ಟು ಇವತ್ತಿನ ದಿನದ ಈ ಗೌರವವನ್ನು ಸ್ವೀಕರಿಸಲು ಬಂದ ನಮ್ಮವರೇ ಆದ ಶ್ರೀಯುತ ಗಿರಿಧರ್ ಶೆಣೆಯವರೇ,
ನಮಸ್ಕಾರ. ಈ ಹುಡುಗ ಗಿರಿಧರ್ ಶೆಣೈ ಎಂಬವನು ತಮ್ಮೆಲ್ಲರಿಗೂ ಪರಿಚಯ ಇದೆ, ಆದರೆ ನನಗೆ ಮಾತ್ರ ಲೇಟಾಗಿ ಪರಿಚಯ ಆದದ್ದು. ಒಂದು ಇಷ್ಟು ಸಣ್ಣ ಹುಡುಗನಿಂದ ಆ್ಯಕ್ಚುಲಿ ನಾನು ನೆನೆಸಲೇ ಇಲ್ಲ ಈ ಹುಡುಗ ಇಷ್ಟು ನಮ್ಮ ಸೋಷಲ್ ಆ್ಯಕ್ಟಿವಿಟೀಸಲ್ಲಿ ಅಷ್ಟಿದ್ದಾನಂತ. ನಿಜವಾಗಿ ಅವನು ಒಂದು ಹೋಟೆಲ್ನಲ್ಲಿ ಇದ್ದ, ಅವ್ರದ್ದೇ ಹೋಟೆಲ್ನಲ್ಲಿ ಕೆಲಸ ಮಾಡಿಕೊಂಡು, ನನಗೆ ಅಷ್ಟೇ ಗೊತ್ತಿತ್ತು ಮೊದಲು. ಆದರೆ ನಿಜವಾಗಿ ನೋಡ್ಲಿಕ್ಕೆ ಹೋದರೆ ನಮ್ಮ ಸಮಾಜದೊಳಗೆ ಹೊಕ್ಕು ಅವನು ಎಷ್ಟೋ ಕೆಲಸ ಮಾಡಿದ್ದು ನನಗೆ ಗೊತ್ತಾಗಿದೆ. ಈವನ್ ಕೆಲವು ಕಡೆ ಮರಣವಾದ ಇದರಲ್ಲಿ ಎಂತ ಹೇಳ್ತಾರೆ ಅದಕ್ಕೆ, ಯಾರೂ ಗತಿ ಇಲ್ಲದವರನ್ನು ಕೂಡ ಗತಿ ಕಾಣಿಸ್ಕೊಂಡಿದ್ದಾನೆ ಅವನು. ಇಂಥವರು ಈಗಿನ ಕಾಲದಲ್ಲಿ ಸಿಗೋದು ಕಮ್ಮಿ ಇದ್ದಾರೆ. ನನಗೆ ಗೊತ್ತಿದ್ದವರ ಪೈಕಿ ನಮ್ಮ ಫ್ಯಾಮಿಲಿಯಲ್ಲಿ ಕೂಡ ಇದ್ದಾರೆ. ಅಂಥವ್ರಂದರೆ ನನಗೆ ತುಂಬ ಇಷ್ಟ, ಗೊತ್ತಾಯ್ತಲ್ಲ. ಅಂಥ ಒಂದು ಕೆಲಸ ಮಾಡಲಿಕ್ಕೆ ಹೋಗೋರು ಕೂಡ ತುಂಬ ಕಮ್ಮಿ. ಇವತ್ತು ನಮ್ಮಲ್ಲಿ ಬಂದ ಶ್ರೀ ಮಹೇಶ್ ಕಜೆಯವರು ನಮಗೆ ಗೊತ್ತಿದ್ದವರೇ. ಎಂತ ನೀವು ನೆಗಾಡ್ತೀರಿ ಇಬ್ಬರು ಕೂಡ? ಈ ಗೌರಿಪೇವರು ಎಲ್ಲಿಯೋ ಮರ್ತಿದ್ದಾರೆ. ನಾನು ಯಾರು, ಕಜೆಯವರು ಯಾರು? ಮತ್ತು ನಾನೆಂತ ಮಾತಾಡ್ದು? ಖುಷಿಯಲ್ಲೇ ಮಾತಾಡಿದ್ದು. ಒಂದು 4 ನಮ್ಮ ಕರೆಗೆ ಹೋಗೊಟ್ಟು ಇವತ್ತಿನ ದಿನದ ಗೌರವವನ್ನು ಸ್ವೀಕರಿಸಲು ಬಂದ ನಮ್ಮವರೇ ಆದ ಶ್ರೀಯುತ ಗಿರಿಧರ್ ಶೆಣೈಯವರಿಗೆ ನಮಸ್ಕಾರ. ಆನಂದಾಶ್ರಮ ಸದಸ್ಯರು ಎಲ್ಲರೂ ಬಂದಿದ್ದಾರೆ. ಹೆಚ್ಚಿನ ಪಕ್ಷ ಯಾರೂ ರೂಮಲ್ಲಿ ಇಲ್ಲ, ಈಗ ಎಲ್ಲರೂ ಇಲ್ಲಿದ್ದಾರೆ. ಬಹಳ ಖುಷಿ ಆಯಿತು. ಸೊ ಎಲ್ಲ ನಮ್ಮ ಆನಂದಾಶ್ರಮದ ಅಂತೆವಾಸಿಗಳೇ. ಇದೆಂಥದ್ದು ಸ್ವಲ್ಪ ತೋರುವುದಿಲ್ಲ ಇಲ್ಲಿ. ಸ್ವೀಕರಿಸಲು ಬಂದ ನಮ್ಮವರೇ ಆದ ಶ್ರೀಯುತ ಗಿರಿಧರ್ ಶೆಣೈ ಹಾಗೂ ಶ್ರೀಯುತ ಆರ್ತಿ ಕಜೆಯವರು ಅವರೇ ಹಾಗೂ ಇಲ್ಲಿ ಸೇರಿರುವ ನಾಗರಿಕ ಬಂಧುಗಳೇ, ಹಿತೈಷಿಗಳೇ, ಇದೆಲ್ಲ ಮೊದಲಿಂದು, ಅದಕ್ಕೆ ನಾನು ಇದು ಮಾಡಲಿಕ್ಕೆ ಹೋಗಿಲ್ಲ, ಎಲ್ಲ ನಂತರ ಬರುತ್ತದು. ನಮ್ಮ ಆನಂದಾಶ್ರಮದ ಸದಸ್ಯರೇ, ಅಂತೆವಾಸಿಗಳೇ ಹಾಗೂ ಸಿಬ್ಬಂದಿ ವರ್ಗದವರೇ, ಮಾಧ್ಯಮ ಮಿತ್ರರೇ, ಈಗಾಗಲೇ ಎಲ್ಲರಿಗೂ ಸ್ವಾಗತವನ್ನು ಕೋರಿ ಆಗಿದೆ. ನಾನು ನನ್ನ ಮಾತಿನಲ್ಲಿ ಪುನಃ ನಿಮಗೆ ಹಾರ್ದಿಕವಾಗಿ ಒಮ್ಮೆ ಎಲ್ಲರನ್ನು ಹಾರ್ದಿಕವಾಗಿ ಕರೆಯುತ್ತಲಿದ್ದೇನೆ. ಪ್ರತಿ ವರ್ಷ ಸಮಾಜಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಅಥವಾ ತಮ್ಮದೇ ಆದ ಶೈಲಿಯಲ್ಲಿ ಸೇವೆ ಸಲ್ಲಿಸಿದ ಹಿರಿಯ ನಾಗರಿಕರನ್ನು ಗುರುತಿಸಿ ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡುವುದು ನಮ್ಮ ಸಂಪ್ರದಾಯ. ನಮ್ಮ ಆ್ಯಕ್ಚುಲಿ ಒಂದು ಸಂಪ್ರದಾಯ ನಮ್ಮ ಆಶ್ರಮದ್ದು, ನಾವು ನಡೆಸಿಕೊಂಡು ಬಂದದ್ದು. ಅದರಂತೆ ಇಂದು ಕೂಡ ನಾವು ಇಬ್ಬರನ್ನು ಗುರುತಿಸಿದ್ದೇವೆ. ನಿಮ್ಮೆಲ್ಲರ ಸಹಕಾರ ಮತ್ತು ಆಶೀರ್ವಾದ ನಿಮಿತ್ತ ಇಲ್ಲಿಯವರೆಗೆ ಒಳ್ಳೆಯ ಸಮಾಜಮುಖಿ ಕೆಲಸ ಮಾಡಿಕೊಂಡು ಬಂದಿರುತ್ತಿದ್ದೇವೆ. ಇದರಂತೆ ಹೈನುಗಾರಿಕೆ, ಹೋಮ್ ನರ್ಸ್ ಟ್ರೈನಿಂಗ್, ಹೋಮ್ ಪ್ರಾಡಕ್ಟ್ಸ್ ಪ್ರೊಡಕ್ಷನ್ ಆ್ಯಂಡ್ ಗ್ರಾಮೀಣ ಆರೋಗ್ಯ ಅಭಿಯಾನ, ಅದರಲ್ಲೂ ಕೂಡ ಅಂಧತ್ವ ನಿವಾರಣೆ, ಇವೆಲ್ಲವೂ ಸಮಾಜದ ಕಡೆಗೆ, ಬಡವರ ಕಡೆಗೆ ಸೇವೆ ಮಾಡಲು ಸಹಕರಿಸಿದ ಪ್ರಾಜೆಕ್ಟ್ಗಳು. ಇದಲ್ಲದೆ ಇನ್ನೂ ಸಾವಿರಾರು ದಾನಿಗಳು ಸಹಾಯ ಮಾಡಿ ನಮಗೆ ಸಹಕರಿಸಿದ್ದಾರೆ. ಇವತ್ತಿನ ಈ ಸಂದರ್ಭದಲ್ಲಿ ಎಲ್ಲರಿಗೂ ಅವರ ಸಹಾಯವನ್ನು ಸ್ಮರಿಸುತ್ತಾ ಧನ್ಯವಾದಗಳನ್ನು ಹೇಳಲು ಬಯಸುತ್ತೇನೆ. ಎಲ್ಲರಿಗೂ ನಾನು ಕಾಂಟ್ಯಾಕ್ಟ್ ಮಾಡಿದ್ದೇನೆ, ನಮಗೆ ಹೆಲ್ಪ್ ಮಾಡಿದವರನ್ನು. ಆದರೂ ಕೂಡ ಇನ್ನೊಮ್ಮೆ ಅವರಿಗೆ ಹೇಳಲು ಅವರಿಗೂ ಬಹಳ ಖುಷಿಯಾಗಿದೆ. ಹೌದಮ್ಮ, ಬೇಕು ನಮಗೆ ಇಂಥವ್ರು ಇಲ್ಲಿ ಅಂತ. ಅಂದರೆ ನನ್ನನ್ನು ಹೊಗಳಿ. ನಾನು ಹೇಳಿದೆ ಅವರಿಗೆ, ಪುತ್ತೂರಿನ ಜನರ ಸಹಕಾರ ಇಲ್ಲದಿದ್ದರೆ ಗೌರಿಪೈಯವರಿಗೆ ಒಬ್ಬರಿಗೆ ಏನೂ ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ. ನೋಡಿ, ಬೇಕಿದ್ರೆ ಒಂದು ಈ ಜಾಗ 5 ಎಕರೆ ಜಾಗಕ್ಕಿಂತ ಜಾಸ್ತಿ ಉಂಟು, ಇದು ಸ್ವಲ್ಪ ಜಾಸ್ತಿ ಉಂಟು. ಯಾರು ಕೊಟ್ಟರು? ನನ್ನ ದೊಡ್ಡಣ್ಣ ಕೊಟ್ಟರು, ವಿಠಲ್ ಪೈ. ಎಲ್ಲಿದ್ದಾನೆ ಅವರ ಮಗ? ನೋಡಿ, ಅಲ್ಲಿ ಕೂತಿದ್ದಾನೆ, ಶ್ರೀನಿವಾಸ್ ಪೈ. ಅದು ಮುಂಚಿನ ಕಾಲದ ಜನ ಎಲ್ಲ ಕೆಲವು ಇದ್ದಲ್ಲಿ ಏನಾಗ್ತಿತ್ತು ಗೊತ್ತಾ,
ತಮ್ಮ ಮಕ್ಕಳಿಗೆ ಬರೀತಿದ್ರು ಮತ್ತು ಯಾರ್ಯಾರಿಗೆ ಯಾಕೆ ಬರೆದು ಕೊಡ್ತಾಯಿದ್ರು. ನಾನು ಅವರ ತಂಗಿ ಇರ್ಬೋದು, ಶ್ರೀನಿವಾಸ ಪಯ್ಯ ಅಪ್ಪನ ತಂಗಿ. ಆದರೆ ಯಾರಿಗೂ ಮನಸ್ಸು ಬರುವುದಿಲ್ಲಮ್ಮ ಹಾಗೆ ಕೊಡಲಿಕ್ಕೆ. 5 ಎಕರೆ ಜಾಗವನ್ನು ಯಾರಿಗಾದರೂ ಹೀಗೆ ಕೊಡಲಿಕ್ಕೆ ಯಾರಿಗೂ ಮನಸ್ಸು ಬರ್ತದೆ? ತಂಗಿ ಇರಲಿ, ತಮ್ಮ ಇರಲಿ, ಆಗೋದಿಲ್ಲ ಇಂಥದ್ದು, ಗೊತ್ತಾಯ್ತಲ್ಲ. ಅಂಥದ್ರಲ್ಲಿ ನನ್ನ ವಿಠಣ್ಣ ಈ ಜಾಗವನ್ನು ನಮಗೆ ಕೊಟ್ಟಿದ್ದಾರೆ ಫ್ರೀಯಾಗಿ, ಏನಿಲ್ಲ ಇದರಲ್ಲಿ. ಅವರು ಕೂಡ ಬಿಗಿನಿಂಗ್ನಲ್ಲಿ ನಿಜವಾಗಿ ನನಗೆ ಬಹಳ ಆಶ್ಚರ್ಯ ಆಯಿತು. ನನಗೆ ತುಂಬ ಸಹಕಾರ ಮಾಡಿದ್ದಾರೆ, ಫಿನಾನ್ಷಿಯಲಿ ಕೂಡ ಸಹಕಾರ ಮಾಡಿದ್ದಾರೆ ಮತ್ತು ಬೇರೆ ರೀತಿಯಲ್ಲಿ ಕೂಡ. ಅವರು ಅಗ್ರಿಕಲ್ಚರಿಸ್ಟ್ ಕೂಡ ಆಗಿದ್ದರು, ತುಂಬ ಸಹಾಯ ಮಾಡಿದ್ದಾರೆ ಈ ಸಂಸ್ಥೆ ಮೇಲೆ ಬರಲು. ನನಗೆ ತುಂಬ ಒಂಥರ ಏನು ಹೇಳೋದೆಂದು ಬರುವುದಿಲ್ಲ ಇದರಲ್ಲಿ, ಅಷ್ಟು ದೊಡ್ಡ ಮನಸ್ಸು ಅವ್ರದ್ದು. ಅದೇ ರೀತಿ ಶ್ರೀನಿವಾಸ ಪೈ ಕೂಡ ತುಂಬ ಹೆಲ್ಪ್ ಮಾಡಿದ್ದಾನೆ ನನಗೆ, ಅದು ಹೇಳುವಂಥದ್ದಲ್ಲ, ಅವರೇಂದಲ್ಲ. ನಿಜವಾಗಿ ನಾನು ಹೇಳ್ತೇನೆ, ನನ್ನ ಅಣ್ಣನ ಮಕ್ಕಳೆಲ್ಲರೂ, ಫಾರ್ ಎಕ್ಸಾಂಪಲ್ ಇಲ್ಲೇ ಒಬ್ಬ ನಿಂತಿದ್ದಾನೆ, ಬೋಳ ಮಂಡೆ, ಆದರೆ ಅವನು ಮಾಡುವ ಕೆಲಸ ಬೇರೆ ಯಾರೂ ಇಲ್ಲಿ ಮಾಡಲಿಕ್ಕಿಲ್ಲ, ಅಷ್ಟು ಸಿನ್ಸಿಯರಾಗಿ ಅವರು ಮಾಡಿದ್ದಾನೆ. ಅಷ್ಟಲ್ಲ, ನನಗೆ ಈ ನನ್ನ ವೀಕ್ನೆಸ್ನಲ್ಲಿ ತುಂಬ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಕೆಲವು ಸಲ. ನೀವೇ ನೋಡಿರ್ಬೋದು, ನಾನು ನಡೆಯುವಾಗ ಸ್ವಲ್ಪ ಮಾಲಿ ಹೋಗ್ತಾ ಇದ್ದೆ ಅಲ್ಲ. ನನ್ನ ಈ ಟೈಮ್ನಲ್ಲಿ ಅವನು ಎಷ್ಟು ಸಹಾಯ ಮಾಡಿದ ಅಂದರೆ ನನಗೆ ಐ ಆಮ್ ರಿಯಲಿ ಸೋ ಮಚ್ ಗ್ರೇಟ್ಫುಲ್ ಟು ಹಿಮ್. ಅಷ್ಟು ನಮಗೆ ಇದು ಮಾಡಿದ್ದಾರೆ, ಗೊತ್ತಾಯ್ತಲ್ಲ. ಅದು ಬೇಕೆಂದರೆ ಹೊಗಳಿಕೊಂಡೆಲ್ಲ ಕೂತ್ಕೊಳ್ಳೋದು ನಮ್ಮವರಿಗೆ ನನಗೆ ಅಷ್ಟೊಂದು ಸರಿ ತೋರುವುದಿಲ್ಲ, ಆದರೂ ಕೂಡ ಹೇಳಿದೆ ಇರಲಿಕ್ಕೂ ಮನಸ್ಸು ಬರುವುದಿಲ್ಲ, ಅಷ್ಟು ಒಳ್ಳೆಯದಾಗಿ ಮಾಡಿದ್ದಾರೆ. ಅದರ ನಂತರ ಇಲ್ಲಿ ಒಂದೆರಡು ಸೇರಿಸಿದ್ದೇನೆ. ಮತ್ತು ನಮ್ಮ ಆಶ್ರಮದಲ್ಲಿ ಖಾಲಿ ನಾವು ಅವರಿಗೆ ಊಟಕ್ಕೆ ಹಾಕಿ ಸಾಕುವುದಿಲ್ಲ, ಹಾಗಲ್ಲ. ಅವರು ನಮಗೆ ಎಷ್ಟು ಇಲ್ಲಿ ಸಹಾಯ ಮಾಡ್ತಾರೆ ಅಂದರೆ, ಇದು ಹೇಳ್ತಾರೆ ಏನಂತ, ಹೋಮ್ ಪ್ರಾಡಕ್ಟ್ಸ್ ಎಲ್ಲ ನಾವು ಇಲ್ಲಿ ಮಾಡ್ತೇವೆ ನೋಡಿ. ಎಂತ ಹೇಳೋದು, ಓಡಿ ಹಪ್ಪಳ ಸಂಡಿಗೆ ಎಲ್ಲ ಮಾಡಿ ಮಾರ್ಕೆಟಿಂಗ್ಗೆ ಹಾಕ್ತೇವೆ ನಾವು. ಯಾರು ಮಾಡೋದು? ನಾನಲ್ಲ, ನಮ್ಮ ಆನಂದಾಶ್ರಮದ ಯಾರು ಇನ್ಮೇಟ್ಸ್ಗಳು, ಗೊತ್ತಾಯ್ತಲ್ಲ. ಎಲ್ಲರನ್ನು ನೋಡಿ, ನೀವೇ ಒಂದು ಸಲ ಕಣ್ಣು ತಿರುಗಿಸಿ ಇವರಿಗೆ ಹೇಳೋದು ನಾನು, ಹಿಂದೆ ನೋಡಿ ನಮ್ಮ ಬ್ಯಾಚ್ ಹೇಗಿದೆ ಅಂತ, ಎಷ್ಟು ಬಿಳಿ ಕೂದಲುಂಟು, ಎಷ್ಟು ಕಪ್ಪು ಕೂದಲುಂಟು ನೋಡಿ. ಅಷ್ಟು ಕೆಲಸ ಮಾಡ್ತಾರೆ ಅವರು ನಿಜವಾಗಿ. ಒಂದು ಇದರಲ್ಲಿ ಯಾವಾಗಲೂ ನಾನು ಅವ್ರ ಹತ್ರ ಮಾತಾಡ್ತೇನೆ, ಆದರೆ ಇದಕ್ಕಿಂತ ತುಂಬ ಖುಷಾಲ್ ಮಾತಾಡ್ತೇನೆ. ಅವರು ಕೂಡ ಹಾಗೆ ಅಷ್ಟೇ ಪ್ರೀತಿಯಿಂದ ನನ್ನನ್ನು ನೋಡ್ತಾರೆ. ಒಂದು ದಿವಸ ಬಾರದಿದ್ದರೆ ನೀವು ನಂಬಲಿಕ್ಕಿಲ್ಲ, ಡಾಕ್ಟ್ರೇ ನಿನ್ನೆ ಯಾಕೆ ಬರಲಿಲ್ಲ ನೀವು? ನೋಡಿ, ಯಾರಿಗೆ ಅಗತ್ಯ ಉಂಟು ಕೇಳಲಿಕ್ಕೆ? ಅಷ್ಟು ಪ್ರೀತಿಯಿಂದ ನೋಡ್ಕೊಳ್ತಾರೆ ಅವರು ನನ್ನನ್ನು. ನನಗೆ ಅವರಂದರೆ ಸಣ್ಣ ಮಕ್ಕಳು, ಗೊತ್ತಿಲ್ಲ, ಅವರ ಏಜ್ ಕೂಡ ನಾನು ಕೇಳುವುದಿಲ್ಲ. ಈಗ ಎಷ್ಟೋ ಮಂದಿಗೆ ನಾವು ಇಲ್ಲಿ ಇದ್ದಾರೆ, ತಗೊಳ್ಳುವಾಗಲೇ 60, 70 ಆದವರು ಇದ್ದಾರೆ. ಹಾಗೆ ಒಂದು 50, 55 ಇದ್ದವರನ್ನು ನಾವು ತಗೊಳ್ತೇವೆ ಇಲ್ಲಿ. ಎಲ್ಲರೂ ಎಷ್ಟು ಖುಷಿಯಾಗಿದ್ದಾರೆ ಅಂದರೆ ನಿಜವಾಗಿ ನಾನೇ ನಮ್ಮನ್ನು ಹೊಗಳಿಕೊಂಡ ಹಾಗೆ ಆಗ್ತದೆ. ಆದರೂ ಕೂಡ ನಾನು ಹೇಳಬೇಕಂತ ತೋರ್ತದೆ ನಿಮಗೆ ಎಲ್ರಿಗೂ. ಮತ್ತು ಅಷ್ಟೇ, ಒಬ್ಬರ ಹತ್ರ ಹಣ ಉಂಟು, ಅವರಿಗೆ ಜಾಸ್ತಿ ಮರ್ಯಾದೆ, ಇನ್ನೊಬ್ಬರ ಹತ್ರ ಏನಿಲ್ಲ, ಪಾಪ ಬಡ ಹಳ್ಳಿಯಿಂದ ಬಂದವಳು, ಹಾಗೆಲ್ಲ ಯಾವುದೂ ಇಲ್ಲ ನಮ್ಮ ಹತ್ರ. ಮತ್ತು ಇಲ್ಲಿ ಇದ್ದ ಇನ್ಮೇಟ್ಸ್ಗಳು ಕೂಡ ಹಾಗೆ, ಭೇದ ಭಾವ ಯಾರಿಗೂ ಇಲ್ಲ ಇಲ್ಲಿ. ನನಗೆ ನಿಜವಾಗಿ ಅಷ್ಟು ಖುಷಿ ಆಗ್ತದೆ ಮಾತ್ರ. ಮತ್ತು ಒಂದು ದಿವಸಕ್ಕೆ ಒಂದು 5 ನಿಮಿಷ 10 ನಿಮಿಷ ಆದರೂ ಆಶ್ರಮಕ್ಕೆ ಬಾರದಿದ್ದರೆ ನನಗೆ ಊಟವೇ ಸೇರುವುದಿಲ್ಲ ಆ ದಿವಸ. ನನ್ನ ಮನೆಯಲ್ಲಿ ಕೆಲಸ ಮಾಡುವವಳು ಕುಸುಮ ಎಂದಿದ್ದಾಳೆ, ನನ್ನನ್ನು ಅಮ್ಮನ ಹಾಗೆ ನೋಡಿಕೊಳ್ತಾಳೆ. ಅವಳು ನನ್ನ ಹತ್ರ ಕೇಳುವುದು ಎಲ್ಲ ಸುಖ ದುಃಖ. ಇಲ್ಲಿಯವ್ರದ್ದು ಪ್ರತಿಯೊಂದು ಅವಳಿಗೆ ಪರಿಚಯ ಉಂಟು ಎಲ್ಲರದ್ದು. ಅವ್ರು ಯಾಕೆ ಹಾಗೆಮ್ಮ ಅಂತ. ಆಗ ನನಗೆ ಆಗ ತೋರುವುದು, ಅಯ್ಯೋ ನಾನು ಅವಳನ್ನು ನೋಡಲಿಲ್ವಾ, ಅವಳಿಗೆ ಏನಾದರೂ ಸಿಕ್ಕುಂಟವಳು ಅಂತ. ಮರುದಿವಸ ಬಂದು ನೋಡುವಾಗ ಅವಳಿಗೆ ನಿಜವಾಗಿ ಸಣ್ಣ ಪುಟ್ಟ ಏನಾದರೂ ಇರುತ್ತೆ. ಅವಳು ಹೇಳ್ತಾಳೆ, ಟ್ರೀಟ್ಮೆಂಟ್ ಆಗ್ತದೆ, ಸೊ ಇಮಿಡಿಯೇಟ್ಲಿ ಶಿ ಈಸ್ ಓಕೆ. ಅಂದರೆ ನಾನು ಹೋಗಿ ವಿಚಾರಿಸಿದೆ, ಗೊತ್ತಾಯ್ತಲ್ವ. ಆ ವಿಚಾರಿಸಿದ್ದೆ ಅವಳಿಗೆ ಅಷ್ಟೊಂದು ದೊಡ್ಡ ಇದಾಯಿತು. ಏನು ಮೆಡಿಸಿನ್ನೇ ಬೇಡ ಅವಳಿಗೆ, ಶಿ ಈಸ್ ಕ್ವೈಟ್ ಆಲ್ ರೈಟ್. ನೋಡಿ, ಅದರಲ್ಲೇ ನೀವೇ ನೋಡಿ,
ಒಂದು ಪ್ರೀತಿಯಿಂದ ಮಾತಾಡಿ ಒಂದು 4 ಅಕ್ಷರ ಹೇಳಿದರೆ ಸಾಕು ಅವರಿಗೆ, ಅಷ್ಟು ಪ್ರೀತಿಯಿಂದ. ದೇ ಆರ್ ರಿಯಲಿ, ಅವರು ಎಂಥ ಸಿಕ್ಕಿದ್ರೂ ಕೂಡ ನಿಂತು ಹೋಗುತ್ತೆ. ಇದು ನನ್ನ ಅಭಿಪ್ರಾಯ ಮಾತ್ರ ಅಲ್ಲ, ನನ್ನ ಅನುಭವ ಕೂಡ. ಒಂದು ದಿವಸ ನಾನು ಇಲ್ಲಿ ಬಾರದಿದ್ದರೂ ಕೂಡ ನನಗೊಂದು ಕೂಡ ಸರಿ ಆಗೋದಿಲ್ಲ. ಮತ್ತು ನನಗೆ ಜಾಸ್ತಿ ಹೇಳಲಿಕ್ಕೆ ಆಗೋದಿಲ್ಲ ಇನ್ನು ಏನು. ಆದರೆ ಇದು ನನ್ನಿಂದ ಮಾತ್ರ ನಡೆದಿದೆ ಅಂತ ಹೇಳೋದಿಲ್ಲ. ನಾನು ಎಷ್ಟು ಮಂದಿ ನನ್ನ ಫ್ರೆಂಡ್ಸು, ನನ್ನ ಟೀಚರ್ಸ್, ನನ್ನ ಫ್ಯಾಮಿಲಿ ಇವರು ಎಲ್ಲರೂ ಮಾಡಿ ಆ್ಯಕ್ಚುಲಿ ಇದನ್ನು ಆನಂದಾಶ್ರಮ ಒಂದು ಬೆಳೆಸಿದ್ದಾರೆ. ನಾನೆಂದು ಹೊಗಳಿಕೊಳ್ಳೋದಿಲ್ಲ ಇದರಲ್ಲಿ. ನನಗೆ ಅವರು ಸಹಾಯ ಮಾಡಿದ್ದಾರೆ, ಫಿನಾನ್ಷಿಯಲಿ ಸಹಾಯ ಮಾಡಿದ್ದಾರೆ. ನನ್ನ ಅಣ್ಣನ ಮಕ್ಕಳು ಮತ್ತು ಈವನ್ ಪುತ್ತೂರಿನಲ್ಲಿ ನಾನು ಎಷ್ಟೋ ಮಂದಿ ಹತ್ರ ಹೋದಾಗ ಅವರಾಗಿ ನನ್ನನ್ನು ಕರೆದು, ಡಾಕ್ಟ್ರೇ ಇದು ನಿಮ್ಮ ಆನಂದಾಶ್ರಮಕ್ಕೆ ಎಂದು ಕೊಟ್ಟವರು ಇದ್ದಾರೆ. ನೋಡಿ, ಅಷ್ಟೊಂದು ಅವರಿಗೆ ಒಂದು ಇದುಂಟು ನಮ್ಮ ಆಶ್ರಮದ ಮೇಲೆ, ಗೊತ್ತಾಯ್ತಲ್ಲ. ಮತ್ತು ನನಗಂತೂ ಆನಂದಾಶ್ರಮ ಅಂದರೆ ಜೀವ. ದಿವಸಕ್ಕೆ 1 ಸಲ ನಾನು ಇಲ್ಲಿ ಬಂದು ಹೋಗೋದೇ ಇಲ್ಲ. ಇದು ನಾನು ಬೇಕೆಂದೇ ನನ್ನನ್ನೇ ಹೊಗಳಿಕೊಳ್ಳುವುದೊಂದು ನೆನೆಸಬೇಡಿ. ಹೋಗದ ದಿವಸ ನಿಜವಾಗಿ ನನಗೆ ಊಟ ಕೂಡ ಸರಿ ಸೇರುವುದಿಲ್ಲ. ಇವರನ್ನೆಲ್ಲ 1 ಸಲ ನೋಡಿ ಹೋಗ್ಬೇಕಂತ ತೋರ್ತದೆ. ಬರ್ತೇನೆ ಪ್ರತಿ ದಿವಸ ಅವರ ಹತ್ರ ಮಾತಾಡ್ತೇನೆ, ನೋಡ್ತೇನೆ. ಆಯಿತು, ನನ್ನ ಮನಸ್ಸು ತುಂಬ ಖುಷಿಯಲ್ಲಿ ಇರುತ್ತೆ ಆ ದಿವಸ. ಇದು ನನ್ನ ಅನುಭವ, ನಾನು ನಿಮಗೆ ಹೇಳಿದ್ದು. ಇವರೆಲ್ಲ ನೋಡುವಾಗ ನನಗೆ ನನ್ನ ಮಕ್ಕಳಾಗಿ ತೋರ್ತಾರೆ. ನಿಮಗೆ ನೋಡುವಾಗ ಬಹುಶಃ ಮುದುಕರೆಂದು ತೋರ್ತಾರೇನೋ. ಇಲ್ಲಿ 2-3 ಕೂತಿದ್ದಾರೆ, ಬಿಳಿ ಕೂದಲಿನವರು ಇವರ ಹಿಂದೆ. ನನಗೀಗ ನೋಡಿ ಮಾತು ಹೇಳಲಿಕ್ಕೆ ಹೋದರೆ ಹೆಸರು ಕೂಡ ಕೆಲವು ಸಲ ನನಗೆ ಮರ್ತು ಹೋಗ್ತದೆ, ಅಂಥ ಕಂಡೀಷನ್. ನನಗೀಗ 86, 88 ನನಗೆ ಗೊತ್ತಿಲ್ಲ ಪ್ರಾಯ ಇಷ್ಟಾಯ್ತಂತ. ಅಷ್ಟು ನಾನು ಇದ್ದಿದ್ದೇನೆ. ಆದರೂ ಕೂಡ ನನಗೆ ಒಬ್ಬರದ್ದು ಮುಖದ ಪರಿಚಯ ಅಷ್ಟು ಇರ್ತದೆ, ಹೆಸರು ಮರ್ತು ಹೋದರೂ ಕೂಡ. ಗೊತ್ತಾಯ್ತಲ್ವ, ನಮ್ಮವರಂತ ನನಗೆ ತುಂಬ ಒಂದು ಎಂತ ಹೇಳ್ತೇನೆ, ಭಾಳ ಖುಷಿ. ನಿಮ್ಮ ವಿಷಯ ನಾನು ಎಷ್ಟೋ ಮಂದಿ ಹತ್ರ ಹೇಳಿದ್ದೇನೆ. ಬಾಂಬೆಗೆ ಹೋದಾಗ ಕೂಡ 1-2 ದಿವಸಕ್ಕೆ ಹೋದಲ್ಲಿ ನನ್ನ ನೀಸಿನ ಹತ್ರ ಮೀರಾ ಪ್ರಭು ಅಂತ ಕೆಲವರಿಗೆಲ್ಲ ಪರಿಚಯ ಇರ್ಬೋದು. ಅವಳ ಹತ್ರ ನಾನು ಮಾತಾಡೋದೇ ನಮ್ಮ ಆಶ್ರಮದ ವಿಷಯ. ಅವಳಿಗೆ ಬೇಕು ಕೂಡ ನಮ್ಮ ಆಶ್ರಮದ ವಿಷಯ, ಏನು ನಡೀತದೆ ಇಲ್ಲಿ, ಇದೆಲ್ಲ ಬೇಕಾಗ್ತದೆ ಅವಳಿಗೆ. ಇದೆಲ್ಲ ಮಾತಾಡುವಾಗಲ್ವ ಕೆಲವು ಸಲ ನನಗೆ ಬೇಸರ ಕೂಡ ಆಗೋದುಂಟು, ತುಂಬ ಬೇಸರ ಆಗ್ತದೆ. ಯಾಕಪ್ಪ ಪಾಪ ಅವರ ಪರಿಸ್ಥಿತಿ ಹೀಗೆ ಯಾಕೆ ಆಯಿತು. ಆದರೆ ನಾನು ಕೆಲವ್ರ ಹತ್ರ ಹೀಗೆ ಕೇಳಲಿಕ್ಕುಂಟು, ಇಲ್ಲಿ ಬಂದ ನಂತರ ಹೇಗೆ ಇದ್ದೀನಿ ನೀನು? ಈಗ ನಾನು ಹುಷಾರಿದ್ದೇನೆ ಇಲ್ಲಿ ಬಂದ ನಂತರ. ಬಹಳ ಖುಷಿ ಆಗ್ತದೆ ನಮಗೆ. ಇದೆಲ್ಲ ಇಲ್ಲಿಯವರೇ ಈಗ ಹಿಂದೆ ಕೂತಿದ್ದಾರೆ ಎಲ್ಲ, ಗೊತ್ತಾಯ್ತಲ್ವಾ, ಎಲ್ಲರೂ ಅಷ್ಟು ಖುಷಿಯಿಂದ ಇದ್ದಾರೆ ಎಂದು ನನ್ನ ಭಾವನೆ. ನೋಡಲಿಕ್ಕೆ ಹೋದರೆ ನಿಜವಾಗಿ ಅದಕ್ಕಿಂತ ಜಾಸ್ತಿ ಖುಷಿಯಲ್ಲಿದ್ದಾರೆ ಅವರು. ಒಂದೊಂದು ಸಲ ನಾನು ಕಿಟಕಿಯಿಂದ ಇಣ್ಕ್ಲಿಕ್ಕುಂಟು, ಅವರಿಗೆ ಯಾರಿಗೂ ಗೊತ್ತಾಗೋದಿಲ್ಲ. ಆಗ ನೋಡುವ ಕಿಟಕಿಯಿಂದ ಅಲ್ಲ, ನಿಜವಾಗಿ ಅವರವರಷ್ಟು ರೂಮಲ್ಲಿ ಏನಾದರೂ ಮಾಡಿರ್ತಾರೆ. ಆದರೆ ಅವರ ಮಾಡುವ ಕೆಲಸ ಇದೆಲ್ಲ ನೋಡಿ ನಿಜವಾಗಿ ಖುಷಿ ಆಗ್ತದೆ. ಕೂತವರು ಏನಾದರೂ ಬರೆಯುವುದು, ಟೈಮ್ ವೇಸ್ಟ್ ಮಾಡೋದಿಲ್ಲ ಅವರು ಯಾರು, ಅಷ್ಟು ಖುಷಿಯಿಂದ ಇದ್ದಾರೆ ಅವರು. ನಾನು ಕೂಡ ಒಂದೊಂದು ಸಲ ಹೋಗಿ ಅವ್ರಿಗೆ ಕೇಳಲಿಕ್ಕುಂಟು ಹೊರಗಿಂದ, ಹೇಗಿದ್ದೀರಿ ನಿಮ್ಮ ಆರೋಗ್ಯ ಏನಾದರೂ ಇದ್ದಲ್ಲಿ. ಪಾಪ ಎಲ್ಲರೂ ಭಯಂಕರ ಒಂದು ಒಳ್ಳೆ ನಡತೆಯವರು ಕೂಡ. ನನಗೆ ಅವರನ್ನು ಹೊಗಳಿದಷ್ಟು ಸಾಕಾಗೋದಿಲ್ಲ. ಈ ಮಕ್ಕಳಿಗೆಲ್ಲ ನಾವು ಹೊಗಳುವುದಿಲ್ಲೋ ಹಾಗೆ ಅಷ್ಟು ಖುಷಿಯಿಂದ ಇರ್ತಾರೆ ಅವರು. ಇದು ನಿಮಗೆ ನಾನು ಮಾತಾಡಿದ ಸ್ವಲ್ಪ ಹೆಚ್ಚಾಯ್ತು ಅಂತ ತೋರ್ತದೆ ನನಗೆ. ಪರವಾಗಿಲ್ಲಲ್ಲ, ಒಂದು 4 ಮಾತು ಅವರ ವಿಷಯ ಹೇಳಿದಲ್ಲಿ ನನ್ನ ವಿಷಯವೇ ಹೇಳಿಕೊಂಡು ನಾನು ಎಂತ ಇದು ಮಾಡೋದು. ನಿಜವಾಗಿ ಅಲ್ಲಿ ಇವರ ಹಿಂದೆ ಅಲ್ಲಿ 2, 3, 4 ಮಂದಿ ಅಲ್ಲೇ ಇದ್ದಾರೆ. ಎಷ್ಟು ಆ್ಯಕ್ಟಿವ್ ಇದ್ದಾರೆ ಅಂತ ಅವರು ನಮಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಿಜವಾಗಿ ಎಷ್ಟು ಆ್ಯಕ್ಟಿವ್ ಇದ್ದಾರೆ. ನಿಜವಾಗಿ ಇದೆ. ಒಂದು ಹೇಳಲಿಕ್ಕೆ ಹೋದರೆ ನಾವು ಇದು ಎಂಥದ್ದು ಸಂಡಿಗೆ ಮಾಡ್ತೇವೆ. ಮಂಗಳೂರಲ್ಲಿ ಇದ್ದವರಿಗೂ ಕೂಡ ಅದು ಸಿಗ್ತದೆ. ಹೇಗೆಂದರೆ ಇಲ್ಲಿ ಗಣಪತಿ ಹೈಸ್ಕೂಲ್ ರೋಡ್ನಲ್ಲಿ ಜನತಾ ಬಜಾರ್, ಕರೆಕ್ಟ್, ಅಲ್ಲಿ ನಮ್ಮ ಎಲ್ಲ ಪ್ರಾಡಕ್ಟ್ಸ್ ಇವೆ. ಮಂಗಳೂರಿನವರು ನಮಗೆ ಅಲ್ಲಿಂದ ಫೋನ್ ಮಾಡಿ ನಮ್ಮದೇ ಪ್ರಾಡಕ್ಟ್ ತಕ್ಕೊಂಡು ಅಲ್ಲಿ ಹೋಗ್ತಾರೆ. ಅಲ್ಲಿಂದ ಅವರಿಗೆ ಹೇಳ್ತಾರಂತೆ, ನೋಡಿ ಅದು ಮುಗ್ದಿದೆ,
ಈ ಟೇಬಲ್ನಲ್ಲಿ ಅದು ಮುಗ್ದಿದೆ ಎಂದೆಲ್ಲ ಅವರಿಗೆ ಅಲ್ಲಿ ಇರುವ ಕೆಲಸದವರಿಗೆ ಹೇಳಿ ಅವರಿಂದ ನಮಗೆ ಫೋನ್ ಮಾಡಿಸಿ ತಗೊಂಡೋಗ್ತಾರೆ ಅಲ್ಲಿ. ಸೊ ಅಷ್ಟು ಚೆನ್ನಾಗಿ ಯಾರು ಮಾಡೋದು? ನಾನಲ್ಲ ಕೂತು, ನಮ್ಮವರು ನಿಜವಾಗಿ ಅವ್ರಿಗೋಸ್ಕರ ಅಲ್ಲ, ಎಲ್ಲ ಇದೆ ಅವರೇ ಮ್ಯಾನೇಜ್ ಮಾಡ್ತಾರೆ. ನನಗೆ ತೋರೋದು ಕೆಲವು ಸಲ, ಯಾಕಪ್ಪ ಇವರಿಗೆ ನಾನು ಹಾಗೆ ಹೇಳೋದು. ಅವರಿಗೆ ಅದನ್ನು ಮಾಡಿದರೆ ಅಷ್ಟು ಖುಷಿ. ಆಶ್ರಮಕ್ಕೋಸ್ಕರ ತಾವು ಮಾಡಿದ್ದೇವೆ ಅಂತ ನೋಡಿ, ಯಾರು ಹಾಗೆ ಹೇಳ್ತಾರೆ? ಆಶ್ರಮಕ್ಕೆ ನಾವು ಬಂದಲ್ಲಿ ಆರಾಮಾಗಿ ಇರ್ಬೋದು ಎಂದೆಲ್ಲ ಹೇಳ್ತಾರೆ ವಿನಃ ಒಂದು ನಾವು ಮಾಡಿ ಸ್ವಲ್ಪ ಕೆಲಸ ಮಾಡಿದಲ್ಲಿ ಆಶ್ರಮಕ್ಕೆ ಎಷ್ಟು ಒಳ್ಳೆಯದು ಎಲ್ಲ ಇಂಥ ಭಾವನೆಗಳು ಇರುವ ಹೆಂಗಸರೇ ಹೆಚ್ಚಾಗಿ ಇದ್ದಾರೆ. ಅದು ನನಗೆ ಇನ್ನೂ ಬಹಳ ಖುಷಿ. ಒಬ್ಬರನ್ನವರು ಸೇರಿ, ಅರ್ಥ ಆಯ್ತಲ್ಲ ನಿಮಗೆ ನಾನು ಹೇಳಿದ್ದು? ಅಂದರೆ ಒಬ್ಬರೊಬ್ಬರೊಬ್ಬರು ಜಗಳಾಡಲ್ಲ. ನಾನು ಇಷ್ಟು ಸಮಯ ನೋಡಿದ್ದೇನೆ, ಯಾರನ್ನೂ ಜಗಳಾಡಿದ್ದು ನೋಡಿಲ್ಲ. ಅದು ಒಂದೇ ಮಾತಿನಲ್ಲಿ ಹೇಳ್ತೇನೆ ನಿಮಗೆ. ಸೊ ಹೌ ನೈಸ್ ದೇ ಆರ್ ನೋಡಿ. ನಾನು ಅವರ ಎದುರು ನಾನು ಹೊಗಳ್ತೇನೆ ಎಂದಲ್ಲ, ಅವರು ಏನಾದರೂ ತಪ್ಪು ಮಾಡಿದ್ರೆ ಕೂಡಲೇ ಅಲ್ಲಿ ನಿಲ್ಲಿಸಿ ಅವರಿಗೆ ಅದು ಅವರ ತಪ್ಪು ಎಂದು ಅವರ ಬಾಯಿಂದಲೇ ಹೇಳುವ ಹಾಗೆ ಬರ್ತದೆ ಅವರಿಗೆ. ಏನಾದರೂ ಅಂತ ತಪ್ಪು ಇದ್ದಲ್ಲಿ ಇಲ್ಲ, ಅವರು ಮಾಡೋದಿಲ್ಲ ಹೆಚ್ಚಾಗಿ. ಆದರೆ ನನಗೆ ಬಹಳ ಖುಷಿ ಆಗ್ತದೆ ಅವರ ನಡತೆ ಎಲ್ಲ ನೋಡುವಾಗ. ಇನ್ನು ತುಂಬ ಮಾತಾಡಿದರೆ ಮತ್ತು ಯಾರಿಗೂ ಸಿಗಲಿಕ್ಕಿಲ್ಲ ನೋಡಿ, ತುಂಬ ಇನ್ನು ಫೋನ್ ಬರಲಿಕ್ಕೆ ಶುರು ಆದೀತು. ಸಾಕು, ಒಂದು ಸಲ ಹೇಳಿದಲ್ಲ, ಎಲ್ಲರೂ ಚೆನ್ನಾಗಿದ್ದಾರೆ. ಗುಣ ನಡತೆ ಯಾವುದು ನೋಡಿಕೊಂಡ್ರೂ ಕೂಡ ಅಷ್ಟು ಖುಷಿ ಆಗ್ತದೆ ನನಗೆ. ನನ್ನನ್ನು ಸ್ವಲ್ಪ ಎಂತ ಹೇಳೋದು, ನನಗೆ ಅದೇ ಸ್ವಲ್ಪ ಎಮೋಷನಲ್ ಆಗ್ತದೆ ಅವರ ವಿಷಯ ಕೂಡ ಮಾತಾಡುವಾಗ. ಆದರೂ ಕೂಡ ಆಯಿತು, ಸಾಕು, ಆಯಿತಾ, ಹೋದರೆ ಒಟ್ಟರೆ ಇದು ಒಳ್ಳೆಯದಾಗಿ ನಡೀತದೆ ಅಂತ ನನಗೆ ಧೈರ್ಯ ಉಂಟು. ಮತ್ತು ಅವರು ಕೂಡ ಅಂಥದ್ದೇ ಮನಸ್ಸಿನವರು ಎಲ್ಲರೂ. ನನಗೆ ಆಶ್ಚರ್ಯ ಆಗೋದು, ಒಂದೇ ಮನಸ್ಸಿನವರು ನಾವೆಲ್ಲರೂ ಇಲ್ಲಿ ಇರುವವರು. ಅದು ಹೇಗೆ ಸಾಧ್ಯ ಆಯ್ತಿದ್ದು ನನಗೂ ಗೊತ್ತಿಲ್ಲ. ನಿಜವಾಗಿ ಯಾವ ಹಳ್ಳಿಯಿಂದ ಬಂದವರು ಇದ್ದಾರೆ ನಮ್ಮೊಟ್ಟಿಗೆ. ಅದು ಎಲ್ಲರ ನೋಡುವಾಗ ಮನಸ್ಸು ಒಂದೇ ರೀತಿಯಲ್ಲಿ ನಡೀತಾ ಉಂಟು. ಮತ್ತು ನಾನು ಒಂದು ರಿಕ್ವೆಸ್ಟ್ ಮಾಡೋದು ನಿಮಗೆ ಯಾವಾಗಲಾದರಿಗೆ ಫ್ರೀ ಟೈಮ್ ಇರುವಾಗ ಬಂದು ಒಂದು ಅವರೊಟ್ಟಿಗೆ ಒಂದು 4 ಮಾತಾಡಿ, ಟೈಮ್ ಇರುವಾಗ ನಾನು ಹೇಳೋದು. ನೀವು ಇಲ್ಲಿ ಒಂದು ಕೂತ್ಕೊಳ್ಳಿ ನಾನು ಹೇಳೋದಿಲ್ಲ, ನಮಗೂ ಕಷ್ಟ ಆಗ್ತದೆ ಅದು. ನೀವು ಅಷ್ಟು ಬಂದು ಆಗಾಗ ಕೂತ್ರೆ ಇಲ್ಲಿ ನೋಡಿ, ಒಂದೊಂದು ಸಲ ಬಂದು ಅವರೊಟ್ಟಿಗೆಲ್ಲ ಮಾತಾಡಿ, ಸುಖ ದುಃಖ ಎಲ್ಲ ಮಾತಾಡೋದನ್ನು ನಾವು ಹೇಳೋದಿಲ್ವ, ಹಾಗೆ ಸ್ವಲ್ಪ ಅವ್ರ ಹತ್ರ ಯಾವಾಗಲೂ ಬಂದು ಕೂತ್ಕೊಳ್ಳಿ ನಾನು ಹೇಳೋದಿಲ್ಲ ನಿಮಗೆ. ನಿಮಗೆ ಯಾವಾಗಾದರೂ ಪುರ್ಸೊತ್ತು ಇರುವಾಗ ಬಂದು 1-2 ಗಂಟೆ ಅವರೊಟ್ಟಿಗೆ ಸ್ಪೆಂಡ್ ಮಾಡಿ, ಅವ್ರಿಗೆ ಏನಾದರೂ ಹೇಳುವುದಿದ್ದಲ್ಲಿ ಅಡ್ವೈಸ್ ಹೇಳಿ, ಪದ್ಯ ಹೇಳಿ ಕಲಿಸಿ, ಅವರಿಗೆ ಏನಾದರೂ ಹೀಗೆ ಅವರೊಟ್ಟಿಗೆ ಒಂದು ಕೆಲವು ಮಿನಿಟು ಕೂತು ಮಾತಾಡಿ ಅವರಿಗೆ ಅಡ್ವೈಸ್ ಕೊಡುವುದಾದರೂ ಕೊಡಬೇಕು ನೀವು. ಅವರು ನನ್ನ ಮಕ್ಕಳು, ಗೊತ್ತಾಯ್ತಲ್ಲ. ಡಾಕ್ಟ್ರಿಗೆ ಯಾರೂ ಇಲ್ಲ ಎಂದು ನೆನೆಸ್ಬೇಡಿ, ಇವರೆಲ್ಲ ನನ್ನ ಮಕ್ಕಳು. ಈಗ ನಾನು ಒಂದು ಹೇಳಿದರೆ ಸಾಕು, ಒಬ್ಬರಲ್ಲ ಒಬ್ಬರು ಮುಂದೆ ಬಂದು ನನಗೆ ಸಹಾಯ ಮಾಡಲಿಕ್ಕೆ ರೆಡಿ ಇದ್ದಾರೆ ಇಷ್ಟು ಮಂದಿಯಲ್ಲಿ. ಮತ್ತು ನೀವೇನು ಕಮ್ಮಿಯಾ? ಯಾರ ಹತ್ರ ಕೇಳಿದರೂ ನನಗೆ ಸಹಾಯ ಮಾಡ್ತೀರಾ ಇಲ್ವಾ? ಮಾಡ್ತೀರಲ್ವಾ? ಹಾಂ, ನಾನು ಕೇಳೋದಿಲ್ಲ ನಿಮ್ಮ ಹತ್ರ, ಹೇಳಿದ್ದು ಅಂತ ನಿಮಗೆ ಭಾವನೆ ಇರಬೇಕು. ನಮ್ಮ ಊರಿನ ಆಶ್ರಮ ಇದು, ನಿಮ್ಮದೇ ಅದು. ನಾನು ಕಟ್ಟಿಸಿರ್ಬೋದು, ನನ್ನ ಅಣ್ಣ ಜಾಗ ಕೊಟ್ಟಿರ್ಬೋದು. ಎಂತದಾ? ಓಕೆ ಓಕೆ ಮೇಡಮ್, ಉದ್ದ ಆಯ್ತೆಂದು ಅವನು ಅಲ್ಲಿಂದ ನನಗೆ ಕೊಡ್ತಾನೆ ನೆನೆಸಿದ್ದೆ ನಾನು. ಓಕೆ ಮೇಡಮ್, ಕಡೆಗೆ ಅಲ್ಲ, ತಾಗಿದ್ದು ತಪ್ಪಿ ಕೈ. ಹಾಂ, ವಾಟ್ ಎವರ್ ದ ಥಿಂಗ್, ನಾನು ಬರೆದು ತಂದದ್ದೇ ಬೇರೆ, ನಾನು ಮಾತಾಡಿದ್ದೆ ಬೇರೆ ಆಯ್ತು ಇಲ್ಲಿ. ಆದರೆ ಪರವಾಗಿಲ್ಲ, ಸಾಕಲ್ವಾ? ತೆಗೆದಿಟ್ಟು ಸಾಕು ಮೇಡಮ್. ಸೊ ಓಕೆ, ವಿಶ್ವ ಹಿರಿಯರ ನಾಗರಿಕರ ದಿವಸದಲ್ಲಿ ನಮ್ಮ ಗೌರವಾಧ್ಯಕ್ಷರು ತಮ್ಮ ಮನದ ಆಳದ ಮಾತುಗಳನ್ನು ನಮ್ಮೊಟ್ಟಿಗೆ ಹಂಚಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಅವರನ್ನು ನಮ್ಮ ಪುತ್ತೂರಿನ ಫೇಮಸ್ ನಾಗ್ ಆರ್ಟ್ಸ್ನ ಅವರು ಇಲ್ಲಿದ್ದಾರೆ, ನಾಗಪ್ಪ ಅವರು ಇಲ್ಲಿದ್ದಾರೆ. ಅವರು ವೇದಿಕೆಗೆ ಬಂದು ಒಂದು ಸ್ಮರಣಿಕೆಯನ್ನು ನಿಮಗೆ ಕೊಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಸರ್ ಪ್ಲೀಸ್ ಕಮ್. ಅದು ಸರ್ ಒಂದು ತಿದ್ದುಪಡಿ, ನಮ್ಮ ನಾಗ್ ಆರ್ಟ್ಸ್ನವರು ನಮ್ಮ ಆನಂದಾಶ್ರಮ ಶುರು ಆದಾಗಿನಿಂದ ನಮ್ಮ ಕ್ಯಾಂಪ್ಗಳಿಗೆ ಅದಕ್ಕೆ ಇದಕ್ಕೆ ಏನಿದ್ರು ಕೂಡ ಬ್ಯಾನರ್ಗಳು ಮಾಡಿಕೊಂಡು ಕೈ ಬರೋದಲ್ಲಿ
ಮಾಡಿಕೊಂಡು ಬಂದಿದ್ದವರು. 7 ವರ್ಷದಿಂದ ಮೊನ್ನೆ ನನಗೆ ಅವರು ಹೇಳಿದರು ಏನಂತ ಹೇಳಿದರೆ, ನನಗೆ ಮೇಡಮಿಗೆ ಒಂದು ನಾನೇ ಕೈಯಾರೆ ಬಿಡಿಸಿದ ಒಂದು ಚಿತ್ರವನ್ನು ಕೊಡಬೇಕಂತೇಳಿ ನನಗೆ ಕಾಣ್ತಾ ಉಂಟು. ಅದಕ್ಕೆ ಹೇಳಿದರೆ ನಾಡ್ದೊಂದು ಒಳ್ಳೆಯ ಅವಕಾಶ ಉಂಟು. ಹಾಗೆ ಇದು ಅವರಿಗೆ ಡಾಕ್ಟರ್ ಗೌರಿ ಪೈ ಅವರ ಮೇಲೆ ಇದ್ದ ಒಂದು ಅಭಿಮಾನವನ್ನು ಅವರು ಈ ರೀತಿ ಕೊಡ್ತಾ ಇದ್ದಾರೆ. ತಾವು ದಯವಿಟ್ಟು ಸ್ವೀಕರಿಸಬೇಕು. ಧನ್ಯವಾದಗಳು ನಾಗಪ್ಪ ಅವರೇ. ಈಗ ಇವತ್ತಿನ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದಂಥ ಖ್ಯಾತ ನ್ಯಾಯವಾದಿಗಳು ಶ್ರೀ ಮಹೇಶ್ ಕಜೆ ಅವರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಸರ್ ಪ್ಲೀಸ್. ತನ್ನ ಸಿರಿಮುಡಿಯ ಸಿಂಗಾರಕ್ಕೆ ತಿಂಗಳ ದೇವರನ್ನು ಮುಡಿದಂತಹ ಸ್ವಾಮಿ ಮಹಾಲಿಂಗೇಶ್ವರನ ಸಿರಿಪಾದಕ್ಕೆ ಭಕ್ತಿಪೂರ್ವಕವಾದಂತಹ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಇಂದಿನ ಈ ಸಭೆಯ ಸಭಾಧ್ಯಕ್ಷತೆಯನ್ನು ವಹಿಸಿದಂತಹ ಸನ್ಮಾನ್ಯರಾದಂತಹ ಡಾಕ್ಟರ್ ಸುರೇಶ್ ಪುತ್ತೂರಾಯರಿಗೆ ಮತ್ತು ಉಪಸ್ಥಿತಿ ಇರತಕ್ಕಂತಹ ಶ್ರೀನಿವಾಸ್ ಪೈ ಅವರಿಗೆ ಮತ್ತು 86ರ ಹರೆಯದ ಆದರೂ ಪ್ರಾಯವಾಗದ, ಯಾಕೆಂದರೆ ನೋಡಿ, ಈಗ ನೋಡ್ತಾ ಇದ್ರ ನೀವು ವೇದಿಕೆಯಲ್ಲಿ ಕೂತ್ಕೊಂಡು ಆ ಗಿಫ್ಟ್ ಪ್ಯಾಕನ್ನು ಅವರಿಗೊಂದು ಪ್ರೆಸೆಂಟೇಷನನ್ನು ಕೊಡುವಾಗ ಅವ್ರು ಏನು ಮಾಡ್ತಾ ಇದ್ರು ಅಂತ ಹೇಳಿದರೆ, ಅದನ್ನು ಬಿಡಿಸ್ಲಿಕ್ಕೆ ಅವರು ಕೂಡ ತೊಡಗಿಸಿಕೊಳ್ತಾ ಇದ್ರು ಅಂತ. ಅದು ಸಹಜವಾಗಿ ಬಂದಂತಹ ಒಂದು ಪ್ರಕ್ರಿಯೆ, ಯಾವುದೇ ಆರ್ಟಿಫಿಷಿಯಲ್ನೆಸ್ ಇಲ್ಲ. ನನಗೆ ಅನ್ನಿಸ್ತು ಅವರ ಮಾತನ್ನು ಕೇಳ್ತಾ, ಇಲ್ಲ ನಾವು ಇನ್ನೂ ಮಾತನಾಡಿದರೆ ಅದು ಸ್ವಲ್ಪ ಆರ್ಟಿಫಿಷಿಯಲ್ ಆದೀತು ಅಂತ. ಅವರು ಹೇಳಿದರು, ನಾನು ತಯಾರು ಮಾಡಿ ಬಂದದ್ದನ್ನು ನಾನು ಓದಲಿಲ್ಲ ಅಂತ. ಆದರೆ ಅವರು ಅಷ್ಟೂ ಹೇಳಿದ್ದು ಯಾವುದನ್ನು ಅಂತ ಹೇಳಿದರೆ, ಅವರ ಮನಸ್ಸನ್ನು ಒಂದು ಪುಸ್ತಕದಂತೆ ನಮ್ಮ ಮುಂದೆ ಬಿಡಿಸಿಟ್ಟಂಥದ್ದು. ಆ ರೀತಿಯಲ್ಲಿ 86 ವರ್ಷವಾದರೂ ಇಂದಿಗೂ 26ರ ಹರೆಯದ ಆ ಚಟುವಟಿಕೆ ಉಳ್ಳಂತಹ ಗೌರಿ ಪೈಯವರಿಗೆ ಕೂಡ ಅತ್ಯಂತ ಆದರಪೂರ್ವಕವಾದಂತಹ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಇಲ್ಲಿ ನನಗೆ ಬಂದಾಗ ಎದುರು ಈ ಸಭಾಂಗಣವನ್ನು ನೋಡಿದಾಗ ನನಗೆ ಕಂಡದ್ದು ಏನು ಅಂತ ಹೇಳಿದರೆ, ಬಾಯಿ ತುಂಬ ಹಲ್ಲಿದ್ದರೂ ನಗದಂಥ ವ್ಯಕ್ತಿಗಳಲ್ಲ, ಬಾಯಿಯಲ್ಲಿ ಹಲ್ಲಿಲ್ಲದಿದ್ದರೂ ನಗುವಂತಹ ಸ್ವಚ್ಛವಾದಂತಹ ನಗುವನ್ನು ಬೀರುವಂತಹ ಕೆಲವು ಅಮ್ಮಂದಿರನ್ನು. ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ನಾನು ನೋಡ್ತಾ ಇದ್ದೆ, ನಮಗೆ ಎಷ್ಟೋ ಸಲ ಇವತ್ತು ಏನಾಗಿದೆ ಅಂತ ಹೇಳಿದರೆ, ಹಲ್ಲಿದ್ದರೂ ಹಲ್ಲು ತೋರಿಸಲಿಕ್ಕೆ ನಮಗೆ ಆಗೋದಿಲ್ಲ ಅಂತಂದರೆ ನಗುವುದನ್ನೇ ನಾವು ಮರೆತು ಹೋಗಿದ್ದೇವೆ. ಎಷ್ಟೊಂದು ನಿಷ್ಕಲ್ಮಶವಾಗಿ ನೀವು ಮಾತನಾಡ್ತಾ ಇದ್ದಂತಾಗ, ಈ ವೇದಿಕೆಯಲ್ಲಿ ಕಾರ್ಯಕ್ರಮಗಳು ಜರುಗ್ತಾ ಇದ್ದಾಗ ಅವರು ನಗಾಡ್ತಾ ಇದ್ದರು ಅಂದರೆ, ಬಾಯಲ್ಲಿ ಹಲ್ಲಿಲ್ಲದರೂ ತೊಂದರೆ ಇಲ್ಲ, ಮನುಷ್ಯರಿಗೆ ಬಾಯಿ ತುಂಬ ನಗು ಬೇಕು ಅಂತ ಹೇಳುವಂಥದ್ದಕ್ಕೆ ನೀವೊಂದು ಸಾಕ್ಷಿಗಳಾಗಿ ಕಂಡ್ರಿ. ನಿಮ್ಮ ಮೊಗದಲ್ಲಿ ಈಗ ಕಾಣದ ಲೋಕದಲ್ಲಿರುವಂತಹ ನನ್ನ ಅಮ್ಮನ ಮೊಗವನ್ನು, ಕಾಣದ ಲೋಕದಲ್ಲಿರತಕ್ಕಂತಹ ನನ್ನ ಅಪ್ಪನ ಮಗವನ್ನು ಕಲ್ಪಿಸಿಕೊಳ್ಳುತ್ತಾ ನಿಮಗೆಲ್ಲ ಅತ್ಯಂತ ಆದರಪೂರ್ವಕವಾದಂತಹ ನಮಸ್ಕಾರಗಳನ್ನು, ಗೌರವವನ್ನು ಸಲ್ಲಿಸ್ತಾ ಇದ್ದೇನೆ. ಬಂಧುಗಳೇ, ಹಿರಿಯರ ದಿನ ಹೇಗಿರಬೇಕು ಅಥವಾ ಹಿರಿಯರ ದಿನ ಎಂದರೆ ಏನು ಅಂತ ಕೇಳಿದರೆ, ಹೇಗಿರಬೇಕು ಅಂತ ಹೇಳಿದರೆ ಪ್ರಶ್ನೆಗೆ ಉತ್ತರ ಇಲ್ಲೇ ಇದೆ. ಹಿರಿಯರ ದಿನ ಅಂದರೆ ಅದರಲ್ಲಿ ಆನಂದವೂ ಇರಬೇಕು, ಅದರಲ್ಲಿ ಸಂಭ್ರಮವೂ ಇರಬೇಕು ಅಂತ. ಯಾಕೆಂತ ಹೇಳಿದರೆ, ಬಹಳಷ್ಟು ಸಂದರ್ಭದಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಹಿರಿತನ ಬಂದಾಗ ನಮಗೆ ಸಂಭ್ರಮಿಸುವಂತಹ ಸ್ಥಿತಿಯಲ್ಲಿ ನಾವು ಇರುವುದಿಲ್ಲ, ಯಾವುದೋ ಕಾರಣದಿಂದ ಇರುವಂಥದ್ದು. ಅಥವಾ ಬಹಳಷ್ಟು ನಮ್ಮ ಮನಸ್ಸಿನಲ್ಲಿ ಏನಿರ್ತದೆ ಅಂತ ಹೇಳಿದರೆ, ಹಿರಿತನ ಅಂತ ಹೇಳಿದರೆ ಅದೊಂದು ಶಾಪವ ಅಂತ ಇರ್ತದೆ. ಆದರೆ ಹಿರಿತನವನ್ನು ಸಂಭ್ರಮಿಸುವಂಥದ್ದು ಆನಂದಾಶ್ರಮದಲ್ಲಿ ಆಗ್ತಾ ಇದೆ. ಆಗಲೇಬೇಕಲ್ಲ, ಯಾಕೆಂತ ಹೇಳಿದರೆ ಅಲ್ಲಿ ಆನಂದಾಶ್ರಮದಲ್ಲಿ ಆನಂದ ಇದೆ, ಹಾಗಾಗಿ ಆನಂದವನ್ನು ಆಚರಿಸುವುದರಲ್ಲಿ ಏನಿಲ್ಲ. ಮತ್ತು ಬಹಳಷ್ಟು ಸಂದರ್ಭದಲ್ಲಿ ನಾವು ಏನು ಮಾಡ್ತಾ ಅಂತ ಇದ್ದೇವೆ ಅಂದರೆ, ನಾನಿದನ್ನು ಯಾರೋ ಹಿರಿಯರು ಹೇಳುವಂಥದ್ದನ್ನು ಕೇಳಿದೆ, ಆನಂದವನ್ನು ಅಥವಾ ಖುಷಿಯನ್ನು ಕೂಡ ನಮಗೆ ಸಂಭ್ರಮಿಸಲಿಕ್ಕೆ ಗೊತ್ತಿಲ್ಲ ಅಂತ. ನೋಡಿ, ಆ ಸ್ಪಂದನ ಹೇಗೆ ಬಂತು ಅಂತ ಹೇಳಿದರೆ, ತಪ್ಪರ್ಥ ಮಾಡಬೇಡಿ, ಆರ್ಥಿಕ ಜಯವರ ಕೈ ಒಮ್ಮೆ ಮೇಲೆ ಹೋಯಿತು ನಾನು ಇಷ್ಟು ಹೇಳ್ತಾ ಇರುವಾಗ. ಇದು ಅಂದರೆ ಒಂದು ಸಹಜವಾದ ಪ್ರಕ್ರಿಯೆ ಅಂತ ಹೇಳಿದ್ದು. ನಮಗೆ ಗೊತ್ತಿಲ್ಲ, ಯಾವುದು ಗೊತ್ತಿಲ್ಲ. ನಾವು ಇವತ್ತಿನ ಈ ಮೆಕ್ಯಾನಿಕಲ್ ದಿನಗಳಲ್ಲಿ ಅಥವಾ ಯಾಂತ್ರಿಕ ದಿನದಲ್ಲಿ ಏನಾಗಿ ಹೋಗಿದ್ದೇವೆ ಅಂತ ಹೇಳುವಂಥದ್ದು ಹೇಳಿದರೆ, ನಮಗೆ ಯಾವುದನ್ನು ಕೂಡ ಸಂಭ್ರಮಿಸಲಿಕ್ಕೆ ಗೊತ್ತಿಲ್ಲ, ನಾವು ಮರೆತು ಬಿಟ್ಟಿದ್ದೇವೆ. ಆನಂದವನ್ನು ಕೂಡ ಸಂಭ್ರಮಿಸಲಿಕ್ಕೆ ನನಗೆ ಗೊತ್ತಿಲ್ಲ. ಆದರೆ ಆನಂದಾಶ್ರಮದಲ್ಲಿ ವಿಶ್ವ ಹಿರಿಯರ ದಿನವನ್ನು ನಾವು ಸಂಭ್ರಮಿಸ್ತಾ ಇದ್ದೇವೆ ಅಂತ. ನನಗೆ ಇಡೀ ಇನ್ವಿಟೇಷನಲ್ಲಿ, ಆಮಂತ್ರಣ ಪತ್ರಿಕೆಯಲ್ಲಿ ಅತ್ಯಂತ ಆಪ್ತವಾದದ್ದು, ಆಪ್ಯಾಯಮಾನವಾದಂಥದ್ದು ಏನು ಅಂತ ಹೇಳಿದರೆ ಆ ಸಂಭ್ರಮಾಚರಣೆ ಅಂತ. ವಾಟ್ ಎ ವಂಡರ್ಫುಲ್ ಕಾನ್ಸೆಪ್ಟ್ ಅಂತ ನನಗೆ ಅನ್ನಿಸಿತು ಅವಾಗ. ಅದನ್ನು ಕೂಡ ನಮಗೆ ಸಂಭ್ರಮಿಸಲಿಕ್ಕೆ ಆಗ್ತದಲ್ಲ ಹಿರಿಯರ ದಿನವನ್ನು ಅಂತ. ಯಾಕೆಂತ ಹೇಳಿದರೆ ಬಂಧುಗಳೇ, ನಮಗೆ ಇಡೀ ನಮ್ಮ ಭಾರತದ ಪರಂಪರೆಯಲ್ಲಿ, ಇತಿಹಾಸದಲ್ಲಿ ಅಥವಾ ನಮ್ಮ ಹಿರಿಯರು ಪ್ರಾಚೀನರು ಹೇರಿಕೊಟ್ಟದ್ದು ಏನಂತ ಹೇಳಿದರೆ ಇದನ್ನೇ.
ಹಿರಿಯರ ಒಡನಾಟವನ್ನು ಸಂಭ್ರಮಿಸುವಂಥದ್ದು, ಹಿರಿಯರ ಅಸ್ತಿತ್ವವನ್ನು ಸಂಭ್ರಮಿಸುವಂಥದ್ದು, ಹಿರಿಯರ ಗುಣವನ್ನು ಸಂಭ್ರಮಿಸುವಂಥದ್ದು, ಹಿರಿಯರ ಜೊತೆಯಲ್ಲಿ ನಾವು ಕೂಡ ಸಂಭ್ರಮಿಸುವಂಥದ್ದು. ಆದರೆ ಇವತ್ತೇನಾಗ್ತಾ ಇದೆ ಅಂತ ಹೇಳಿದರೆ, ಇದರಿಂದ ಎಲ್ಲೋ ನಾವು ಕಳಚಿಕೊಳ್ತಾ ಇದ್ದೇವೆ ಅಂತ ಹೇಳುವಂಥ ಒಂದು ಅನುಮಾನ ಕಾಡ್ತಾ ಇದೆ. ಏನು ಹೇಳಿಕೊಟ್ರು ನಮ್ಮ ಹಿರಿಯರು? ವಸುದೈವ ಕುಟುಂಬಕಂ ಅಂತ ಹೇಳಿದರು. ನಾವು ಕುಟುಂಬದ ಕಲ್ಪನೆಯಲ್ಲಿ ಉಂಟಲ್ಲ, ಅದನ್ನು ವಿಶ್ವಕ್ಕೆ ವ್ಯಾಪಿಸಿದೆವು. ಬೇಡ, ಒಂದು ಹೆಜ್ಜೆ ಮುಂದೆ ಹೋದರೆ ಮಾತಾಚ ಪಾರ್ವತೀ ದೇವಿ ಪಿತಾದೇವೋ ಮಹೇಶ್ವರ ಬಾಂಧವಾಹ ಶಿವಭಕ್ತಾಶ್ಚ. ಎಂಥ ಅದ್ಭುತವಾದಂಥ ಒಂದು ಪರಿಕಲ್ಪನೆ ತೆರೆದುಕೊಳ್ತಾ ಇದೆ ನಮ್ಮ ಕಣ್ಣ ಮುಂದೆ ಅಂತ ಹೇಳಿದರೆ, ಮಾತಾಚ ಪಾರ್ವತೀ ದೇವಿಯನ್ನು ಕಣ್ಣಿಗೆ ನೋಡಲಿಲ್ಲ, ಕಾಣಲಿಲ್ಲ, ಅವಳನ್ನು ನಾವು ತಾಯಿಯಾಗಿ ಕಲ್ಪಿಸಿಕೊಳ್ತೇವೆ, ಶಿವನನ್ನು ತಂದೆಯಾಗಿ ಕಲ್ಪಿಸಿಕೊಳ್ತೇವೆ, ಶಿವಭಕ್ತರನ್ನು ನಮ್ಮ ಬಂಧುಗಳನ್ನಾಗಿ ಕಲ್ಪಿಸಿಕೊಳ್ತೇವೆ. ಬಾಂಧವಾಹ ಶಿವಭಕ್ತಾಶ ಸ್ವದೇಶೋ ಭುವನತ್ರಯಂ ಅಂತ ಹೇಳಿ ನಿಲ್ಲಿಸಿಬಿಟ್ಟೆವು. ಆಯ್ತಲ್ಲ. ಇನ್ನು ನಾವು ಜನಪದಕ್ಕೆ ಹೋದರೆ ಏನು ಸಿಗ್ತದೆ ನಮಗೆ? ಜನಪದದಲ್ಲಿ ಬೆಳಗಾಗೆ ನಾನಿದ್ದು ಯಾರ್ಯಾರ ನೆನೆದೇನೋ, ಎಳ್ಳು ಜೀರಿಗೆ ಕುಟ್ಟವಳ ಅಥವಾ ಎಳ್ಳು ಜೀರಿಗೆ ಇಟ್ಟವಳ. ಆ ಭೂಮಿಗೆ ನಾವು ಬರುವಾಗ ಕೂಡ ಉಂಟಲ್ಲ, ಕಾಲಿಡುವಾಗ ಕೂಡ ನಮಗೊಂದು ಸಂಭ್ರಮಿಸುವಂಥ, ಗೌರವಿಸುವಂಥ ಪದ್ಧತಿ. ಇನ್ನು ನಾವು ಮೆಟ್ಟುವಂಥ ಭೂಮಿಗೆ ಕೂಡ ನಾವು ಅದನ್ನೇ ಹೇಳುತ್ತೇವೆ. ಸಮುದ್ರವಸನೆ ದೇವಿ ಪರ್ವತಸ್ತನ ಮಂದಳೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದ ಸ್ಪರ್ಶಂ ಕ್ಷಮಸ್ವಮಾಂ. ಆ ಎದ್ದು ಭೂಮಿಗೆ ಕಾಲಿಡುವಾಗ ಆಕೆಗೆ ಗೌರವ ಕೊಟ್ಟ ನಂತರ ನಾವು ಮಾಡುವಂಥದ್ದು ಏನು ಅಂತ ಹೇಳಿದರೆ, ನಮ್ಮ ಗುರುಗಳಿಗೆ, ಹಿರಿಯರಿಗೆ ನಾವು ಗೌರವ ಕೊಡುವಂಥದ್ದು. ಇಂಥ ಪರಿಕಲ್ಪನೆ ನಮಗೆ ಪ್ರಪಂಚದ ಯಾವ ದೇಶದಲ್ಲಿ ಸಿಗಬಹುದು ಹೇಳಿ? ಈ ವಿಶ್ವ ಹಿರಿಯರ ದಿನದ ಕಾನ್ಸೆಪ್ಟ್ ಎಲ್ಲಿಂದ ಬಂತು ಅಂತ ಹೇಳಿದರೆ, ಅದು ನಮ್ಮದಲ್ಲ, ನಿಜವಾಗಿ ಅದು ಪಾಶ್ಚಾತ್ಯರಿಂದ ಬಂದಂತಹ ಕಾರಣ ಅದು ಒಂದು ದಿನಕ್ಕೆ ಸೀಮಿತವಾಗಿದೆ. ನಮಗೆ ಭಾರತೀಯರಿಗೆ ಒಂದು ದಿವಸಕ್ಕೆ ಸೀಮಿತ ಅಲ್ಲ ಅಂತ ವಿಶ್ವ ಹಿರಿಯರ ದಿನ. ಪ್ರತಿದಿನ ಕೂಡ ಬೆಳಗ್ಗೆ ಎದ್ದ ಕೂಡಲೇ ನಮಗೆ ಹಿರಿಯರ ದಿನವೇ. ನಾವು ಅವರನ್ನು ನೆನೆಸಿಕೊಳ್ಳದೆ, ಅವರನ್ನು ಸ್ಮರಿಸಿಕೊಳ್ಳದೆ ಯಾವ ಕೆಲಸವನ್ನು ಕೂಡ ಮಾಡೋದಿಲ್ಲ. ಬೇಡ, ಒಂದು ಮನೆಯಲ್ಲಿ ನಮ್ಮ ಶುಭ ಕಾರ್ಯ ಆಗಲಿ, ನಮ್ಮ ಮನೆಯಲ್ಲಿ ಶುಭ ಕಾರ್ಯ ಆಗೋದಿದ್ರೆ ಬಂದಂಥ ಪುರೋಹಿತರು ಏನು ಹೇಳ್ತಾರೆ ನಮಗೆ ಅಂತ ಹೇಳಿದರೆ, ಶುರುವಿಗೆ ನಾನು ನಮ್ಮ ಭಾಷೆಯಲ್ಲಿ ಹೇಳ್ತೇನೆ, ಸಹಜವಾಗಿ ನಾವು ಹವ್ಯಕ ಬ್ರಾಹ್ಮಣರು, ನಮ್ಮ ಇದರಲ್ಲಿ ಹೇಗೆ ಹೇಳ್ತಾರೆ ಅಂತ ಹೇಳಿದರೆ, ಶುರುವಿಗೆ ಹೋಗಿ ದೇವರಿಂಗೆ ಹೊಡಾಡಿ ಬಾ, ಮತ್ತೆ ಮನೇಲಿಪ್ಪ ಹಿರಿಯರಿಗೆ ನಮಸ್ಕಾರ ಮಾಡಿ ಬಾ ಅಂತ. ಹೇಗೆ ಒಂದು ನಮ್ಮ ಉಸಿರಿನಂತೆ, ನಾವು ಕುಡಿಯುವ ನೀರಿನಂತೆ, ತಿನ್ನುವ ಅನ್ನದಂತೆ ಸಹಜವಾಗಿ ನಮಗೆ ಹಿರಿಯರಿಗೆ ಗೌರವ ಕೊಡು ಅಂತ ಹೇಳುವಂಥ ಒಂದು ಭಾವನೆಯನ್ನು ನಮ್ಮ ಮನಸ್ಸಿನಲ್ಲಿ ನಮ್ಮ ಪ್ರಾಚೀನರು ಬಿಟ್ಟಿದ್ದಾರೆ, ಋಷಿಮುನಿಗಳು ಬಿಟ್ಟಿದ್ದಾರೆ. ನಾವು ಇವತ್ತು ಅದನ್ನು ಒಂದು ದಿನಕ್ಕೆ ಸೀಮಿತ ಮಾಡಿದ್ದೇವೆ ಪಾಶ್ಚಾತ್ಯರ ಪ್ರಭಾವದಿಂದ. ಹಾಗಾಗಿ ಈಗ ಗೌರಿಪೈ ಅವರು ಹೇಳಿದರು, ದಿನನಿತ್ಯ ಇಲ್ಲಿಗೆ ಬರ್ತೇನೆ ಬೆಳಗ್ಗೆ, ಅವರೊಟ್ಟಿಗೆ ಮಾತನಾಡದಿದ್ದರೆ ನನಗೆ ಅದು ಏನೋ ಕಳ್ಕೊಂಡ ಭಾವನೆ ಆಗ್ತದೆ. ಅದು ಸಹಜ ಅಂತ. ಯಾಕೆಂತ ಹೇಳಿದರೆ, ನಾವು ಆ ಹಿರಿಯರೊಟ್ಟಿಗೆ ಬೆರೆಯುವಂಥದ್ದು, ಹಿರಿಯರ ದಿನವನ್ನು ಆಚರಿಸುವಂಥದ್ದೇ. ನಾನು ನನ್ನದೇ ಜೀವನದಲ್ಲಿ ಏನು ಅಂತ ಹೇಳಿದರೆ ಗೊತ್ತಿದೆ. ಯಾಕೆಂತ ಹೇಳಿದರೆ, ಆನಂದಾಶ್ರಮದ ಕೊಡುಗೆ ನಮ್ಮ ಜೀವನದಲ್ಲಿ ಕೂಡ ಇದೆ. ನನ್ನ ತಂದೆ ತಾಯಿ ಒಂದು ವೃದ್ಧಾಪ್ಯದ ಇದರಲ್ಲಿರುವಾಗ ಅವರ ಸೌಕರ್ಯಕ್ಕೆ ಬೇಕಾಗಿ ನಮಗೆ ಹೋಮ್ ನರ್ಸ್ ಕೊಟ್ಟವರೇ ಗೌರಿಪೈ ಅವರು. ಅವರನ್ನು ಚೆನ್ನಾಗಿ ನಾವು ನೋಡಿಕೊಳ್ಳಬೇಕು ಅಂತ ನನಗೆ ಈಗಲೂ ನೆನಪಿದೆ. ವಾಟ್ ಐ ರಿಯಲಿ ಮಿಸ್ ಈವನ್ ಟುಡೇ, ಮಧ್ಯರಾತ್ರಿ. ಯಾಕಂದರೆ ಈಗ ನೀವು ನೋಡಿದ್ರಿ ನನ್ನ ಹಣೆ ಬರೋದು ಅಂತ ಹೇಳೋದು ನಾನು. ಯಾಕಂದರೆ ನಮ್ಮ ವೃತ್ತಿಯ ದೋಷ ಅದು. ನಾನು 3:30ಗೆ ಬರ್ತೇನೆ ಅಂತ ಹೇಳಿದವ ಕೋರ್ಟಿನಲ್ಲಿ ಬಾಕಿ ಇದೆ. 3:20ಕ್ಕೆ ಸದಾಶಿವಪ್ಪ ಇವರಿಗೆ ನಾನೊಂದು ಮೆಸೇಜ್ ಹಾಕಿದೆ, ನಾನೊಂದು 10-15 ನಿಮಿಷ ಬರುವಾಗ ಲೇಟ್ ಆಗ್ತದೆ, ಒಂದು ಐ ಆಮ್ ಆನ್ ಮೈ ಲೆಗ್ಸ್ ಅಂತ ಯಾವುದೋ ಒಂದು ಕೇಸನ್ನು ಆರ್ಗ್ಯುಮೆಂಟ್ ಮಾಡ್ತಾ ಇದ್ದೆ. ಅದರ ಮಧ್ಯದಲ್ಲಿ ಮಾಡಿದೆ. ನನ್ನ ತಾಯಿಗೆ ಮಾಡಿದ್ದು ಕೂಡ ನಾನಿದೆ, ನನ್ನ ತಂದೆಗೆ ಮಾಡಿದ್ದು ಹೀಗೆ, ಬರುವಾಗ ಸ್ವಲ್ಪ ಲೇಟ್ ಆಗ್ತದೆ ಅಂತ. ಆದರೆ ಎಂಥ ಒಂದು ಸುಖ ಇತ್ತು ಅಂತ ಹೇಳಿದರೆ, ಮಧ್ಯರಾತ್ರಿ 11 ಗಂಟೆ ಆದರೂ 12 ಗಂಟೆ ಆದರೂ ಕೂಡ ಉಂಟಲ್ಲ, ಆ ತಾಯಿ ನನಗಾಗಿ ಕಾಯ್ತಾ ಇದ್ರು, ಆ ತಂದೆ ನನ್ನ ನಿರೀಕ್ಷೆಯಲ್ಲಿರ್ತಾ ಇದ್ರು. ಬಂದಾಗ ಬಂದೆಯ ಮಗನೇ ಅಂತ ಹೇಳಿದರೆ, ಅಷ್ಟರ ತನಕ ಅವರು ಹಾಸಿಗೆಯಲ್ಲಿ ಇದ್ದದ್ದು ಮಾತ್ರ, ಮಲಗಿದ್ದಲ್ಲ. ನಾವು ಮನೆಗೆ ತಲುಪಿದ ನಂತರ ಒಂದು ನಿಶ್ಚಿಂತರಾಗಿ ನಿದ್ರೆ ಮಾಡುವಂತಹ ಒಂದು ಪ್ರಕ್ರಿಯೆ ನಡೆಯುತ್ತಿತ್ತು. ಎಂಥ ಒಂದು ಸುಮಧುರವಾದಂಥ ಬಾಂಧವ್ಯ ಇವತ್ತು ನಾನು ತಪ್ಪಿ ಹೋಗ್ತದೆ ಅಂತ. ಇವತ್ತು ನನಗೆ ಎಲ್ಲೋ ಕೆಲವು ದಿನಗಳು ನಾನು ಹೇಳಿದ್ದೇನೆ, ಇಲ್ಲ ಕೆಲವು ದಿವಸಗಳಲ್ಲಿ ಮೊನ್ನೆ ಏನೋ ಸದಾಶಿವರು ಕೇಳ್ತಾ ಇದ್ರಿ, ನೀವು ರಾತ್ರಿ ಯಾವಾಗಲೂ ಮನೆಗೆ ಹೋಗ್ತೀರಾ ಅಂತ. ಅದು ಅಪ್ಪ ಅಮ್ಮ ಇರೋ ತನಕ ಹೋಗ್ತಾ ಇದ್ದೆ, ಈಗ ಮಿಸ್ ಆಗ್ತದೆ ಅಂತ, ಈಗ ಯಾವಾಗಾದರೂ ಪುರುಸೊತ್ತಾದಾಗ ಹೋಗುದು ಅಂತ. ಈ ರೀತಿಯಲ್ಲಿ ನಮಗೆ ಒಂದು ಜೀವನಕ್ಕೆ ಬದ್ಧತೆಯನ್ನು ಕೊಡುವಂಥದ್ದು ಯಾವುದು ಅಂತ ಹೇಳಿದರೆ, ಈ ಹಿರಿಯರ ಒಂದು ದಿನಗಳು, ಅವರ ಪರಂಪರೆ ಅಥವಾ ಆ ಬಾಂಧವ್ಯ, ಬಂಧುತ್ವ. ಇವತ್ತು ನಾವು ಅದನ್ನು ಎಲ್ಲೋ ಕಳೀತಾ ಇದ್ದೇವೆ. ಬೇಡ, ನನ್ನ ವೃತ್ತಿಯ ಒಂದು ಉದಾಹರಣೆ ಹೇಳ್ತೇನೆ, ನೀವು ಇದನ್ನು ಬಂದು ನೋಡಿ, ಪ್ರಾಕ್ಟಿಕಲ್ ಆಗಿ ನೋಡಿ ಅಂತ. ಕೋರ್ಟಿಗೆ ನೀವು ಬಂದರೂ ಕಾಣ್ತದೆ. ನಮ್ಮ ಜೂನಿಯರ್ಸನ್ನು ನಾವು ಎಷ್ಟೋ ಸಲ ನಮ್ಮ ಕೇಸಿಗೆ ಕಳಿಸ್ತೇವೆ. ಈಗ ಕೂಡ ನಾನು ಹಾಗೆ ಮಾಡಲಿಕ್ಕೆ ನೋಡಿದೆ. ಯಾಕಂದರೆ ಇಲ್ಲಿಗೆ ಪ್ರೋಗ್ರಾಮಿಗೆ ಬರಬೇಕಲ್ಲ, ಇಲ್ಲಿಗೆ ಬರುವಾಗ ಆ ಟೈಮ್ ಮೇಂಟೈನ್ ಮಾಡುವ, ಜೂನಿಯರನ್ನು ಕಳಿಸುವ ಅಂತ. ಅಲ್ಲಿ ಯಾವುದೋ ಒಂದು ಕ್ಲಿಷ್ಟವಾದಂತಹ ಕಾನೂನಿನ ತೊಡಕು ಬಂದಾಗ ಆ ಜಡ್ಜಸ್ ಏನು ಮಾಡ್ತಾರೆ ಅಂತ ಹೇಳಿದರೆ, ವೇರ್ ಇಸ್ ಯುವರ್ ಸೀನಿಯರ್, ನಿಮ್ಮ ಸೀನಿಯರ್ ಎಲ್ಲಿದ್ದಾರೆ, ನಿಮ್ಮ ಸೀನಿಯರನ್ನು ಕರ್ಕೊಂಡು ಬನ್ನಿ ಅಂತ.
ನೋಡಿ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಬಂಧುಗಳೇ, ನಾವು ಏನು ಮರ್ತಿದ್ದೇವೆ ಅಂತ ಹೇಳಿದರೆ, ಅವರು ಒಂದು ಡಸ್ಟ್ಬಿನ್ ಅಲ್ಲ ಅಂತ. ಹಿರಿಯರು ಅಂತ ಹೇಳಿದರೆ ಡಸ್ಟ್ಬಿನ್ ಅಲ್ಲ, ವೇಸ್ಟ್ ಪೇಪರ್ಸ್ ಅಲ್ಲ, ಅವರು ರೆಡಿ ರೆಕನರ್ಸ್, ರೆಡಿ ರೆಫರೆನ್ಸಸ್ ಅಂತ ಹೇಳ್ತೇವೆ ನಾವು. ನಮ್ಮ ಕಾನೂನಿನ ಭಾಷೆಯಲ್ಲಿ ನಾವು ಹೇಳೋದು ಹಾಗೆ ರೆಡಿ ರೆಫರೆನ್ಸ್ ಅಂತ ಹೇಳ್ತೇವೆ. ಯಾವುದೇ ಒಂದು ಪುಸ್ತಕಗಳು ಈ ಹಿಂದೆ ಏನೆಲ್ಲ ನಿರ್ಧಾರ ಆಗಿದೆ ಅಂತ ಹೇಳುವಂಥದ್ದನ್ನು ಹೇಳಬೇಕಿದ್ರೆ ಅದನ್ನೊಂದು ಪುಸ್ತಕದ ರೂಪದಲ್ಲಿಟ್ಟು ರೆಡಿ ರೆಫರೆನ್ಸ್ ಅಂತ ಹೇಳ್ತೇವೆ. ನಾವು ಅದನ್ನು ನೋಡುವಂಥದ್ದು. ಇವತ್ತು ನಮ್ಮ ದಿನನಿತ್ಯದ ಬದುಕಿಗೆ ಯಾರು ರೆಡಿ ರೆಫರೆನ್ಸ್ ಅಂತ ಹೇಳಿದರೆ ಅದು ನಮ್ಮ ಹಿರಿಯರಲ್ವಾ? ಅಂತಹ ಹಿರಿಯರನ್ನು ನಾವು ಮರೆತರೆ, ಅಂತಹ ಹಿರಿಯರ ಒಂದು ಸೇವೆಯನ್ನು ನಾವು ಮರೆತು ಬಿಟ್ಟರೆ ಬಹುಶಃ ಅದರಷ್ಟು ದುರಂತ ಬೇರೆ ಯಾವುದು ಈ ಪ್ರಪಂಚದಲ್ಲಿಲ್ಲ. ಹಾಗಾಗಿ ಹೇಳಿದ್ದು, ಯಾವುದೇ ಫೀಲ್ಡಿಗೆ ನೀವು ಹೋದರೂ, ಎಲ್ಲಿಯೇ ಹೋದರೂ ನಮಗೆ ಅದ್ಭುತವಾದಂತಹ ಉದಾಹರಣೆಗಳು ಇದರ ಬಗ್ಗೆ ಸಿಗ್ತಾ ಹೋಗ್ತದೆ. ಯಾರೋ ಒಬ್ಬರು ಹೇಳಿದರು, ನಾನು ಅದನ್ನು ಓದ್ತಾ ಇದ್ದೆ, ಶಿವಾನಂದ್ ಕಳವೆ ಅಂತ ಹಾಗೇನೋ ಒಂದು ಲೇಖಕರು ಅಂತ ನನ್ನ ನೆನಪದು. ಸೀನಿಯರ್ಸ್, ಹಿರಿಯರು ಅಂದರೆ ಹೇಗೆ ಅಂತ ಹೇಳಿದರೆ, ದೇ ಆರ್ ಲೈಕ್ ಬಿಗ್ ಬಜಾರ್ ಅಂತ, ದೇ ಆರ್ ಲೈಕ್ ಸೂಪರ್ ಮಾರ್ಕೆಟ್ ಅಂತ. ಅವರು ಸಹಜವಾಗಿ ಅದನ್ನು ವರ್ಣಿಸುವಂಥದ್ದು. ಯಾಕೆ ಸೂಪರ್ ಬಜಾರ್ ಅಂತ ಹೇಳಿದರು, ಯಾಕೆ ಒಂದು ಸೂಪರ್ ಮಾರ್ಕೆಟ್ ಅಂತ ಹೇಳಿದರು, ಬಿಗ್ ಬಜಾರ್ ಅಂತ ಹೇಳಿದರು ಅಂತ ಹೇಳಿದರೆ, ನೋಡಿ ಈಗಿನ ಕಾನ್ಸೆಪ್ಟ್ ಹಾಗೆ. ನಮಗೆ ಎಲ್ಲವೂ, ನಮಗೆ ಬೇಕಾದ್ದೆಲ್ಲವೂ, ನಾವು ನಿರೀಕ್ಷಿಸಿದ್ದೆಲ್ಲವೂ ಒಂದೇ ಸೂರಿನ ಅಡಿಯಲ್ಲಿ ಸಿಗಬೇಕು ಅಥವಾ ಒಂದೇ ಸ್ಪಾಟಲ್ಲಿ ಸಿಗಬೇಕು. ನಮಗೆ 10 ಕಡೆಗೆ ಹೋಗೋ ಪೇಷನ್ಸ್ ಇಲ್ಲ. ನಮ್ಮ ಮನೆಯಲ್ಲಿ ನಮಗೆ ಬೇಕಾದ್ದೆಲ್ಲ ಸಿಗುವಂಥ ಒಂದು ಸ್ಪಾಟ್ ಇದ್ದರೆ ಅದು ನಮ್ಮ ಹಿರಿಯರು. ಸೊ ದಟ್ ಈಸ್ ದ ರೀಸನ್. ಅದಕ್ಕಾಗಿ ಅವರು ಸೂಪರ್ ಮಾರ್ಕೆಟ್, ಅವರೊಂದು ಬಿಗ್ ಬಜಾರ್. ನಾವು ಅಂತಹ ಬಿಗ್ ಬಜಾರನ್ನು ಬಿಟ್ಟು ಅಂಗಡಿಯ ಎಲ್ಲ ರೋಡ್ ಸೈಡ್ನಲ್ಲಿರುವಂತಹ ಯಾವುದೋ ಅಂಗಡಿಗಳಿಗೆ ಹೋಗಿ ನಮಗೆ ಬೇಕಾದ್ದು ಸಿಗ್ತಾ ಇಲ್ಲ ಅಂತ ಹೇಳುವಂಥ ಒಂದು ದುರಂತದ ದಿನಗಳಲ್ಲಿದ್ದೇವೆ. ಇಂತಹ ಒಂದು ಅದ್ಭುತವಾದಂತಹ ಒಂದು ಭಾವನೆಯೊಂದಿಗೆ ಒಂದು ರೀತಿಯ ಮನಸ್ಸು ತುಂಬಿದಂತಹ ಸಂದರ್ಭದಲ್ಲಿ ನನಗೆ ಅನ್ನಿಸುವಂಥದ್ದು ಅಂತ ಹೇಳಿದರೆ ಸುಲಭ ಇಲ್ಲ ಅಂತ ಖಂಡಿತು. ಈ ದೀಪ ನಾವು ಉರಿಸುವಾಗ ನೋಡಿ, ಆ ದೀಪ ಉರಿಸಬೇಕಿದ್ದರೂ ಸದಾಶಿವಪ್ಪಯ್ಯರಿಗೆ ಸ್ವಲ್ಪ ಕಷ್ಟ ಆಯಿತು. ಇವತ್ತು ಇಂತಹ ಆಶ್ರಮಗಳನ್ನು ಮಾಡಲಿಕ್ಕೆ ಸುಲಭ ಇಲ್ಲ ಅಂತ ಅದೊಂದು ನಮ್ಮಲ್ಲಿ ಈ ಜ್ಯೋತಿಷ್ಯದಲ್ಲಿ ಒಂದು ದ್ಯೂತ ಲಕ್ಷಣ ಅಂತ ಹೇಳ್ತಾರೆ, ನಿಮಿತ್ತ ಅಂತ ಹೇಳ್ತಾರೆ. ನನಗೆ ಹಾಗೆ ಪಕ್ಕ ಒಂದು ಮನಸ್ಸಿಗೆ ಹೋಯಿತು, ಕಷ್ಟ ಇಲ್ಲ, ಅದು ಕಷ್ಟ ಉಂಟು ಅಂತ. ಆದರೆ ನಾನು ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, ದೀಪ ಇದ್ದರೂ ಕೂಡ ದೀಪದ ಸ್ಟ್ಯಾಂಡ್ ಇದ್ದರೆ ಕೂಡ, ಅದರಲ್ಲಿ ನಿಮಗೆ ಎಣ್ಣೆ ಇದ್ದರೂ ಕೂಡ, ಅದು ಬೆಳಕ ಚಿಮ್ಮಬೇಕಿದ್ದರೆ ಏನು ಬೇಕು ಅಂತ ಹೇಳಿದರೆ ಅದರಲ್ಲಿ ಒಂದು ಬತ್ತಿ ಬೇಕು. ಆ ಬತ್ತಿ ಇಲ್ಲದಿದ್ದರೆ ಆಗೋದಿಲ್ಲ. ಆ ಬತ್ತಿಯಾಗಿ ಇರುವಂಥವರೇ ಹಿರಿಯರು ಅಂತ. ಅವರು ಪಾಪ ಏನು ಮಾಡೋದಂತ, ಬತ್ತಿಯಾಗಿ ಯಾಕೆ ಉದಾಹರಣೆ ಕೊಡ್ತೇನೆ ಅಂತ ಹೇಳಿದರೆ, ಆ ಬತ್ತಿ ಏನಾಗ್ತದೆ ಅಂತ ಹೇಳಿದರೆ ಬೆಂಕಿ ಕೊಟ್ಟಾಗ ಅದು ಉರಿತದೆ. ಅಕೆರೆಗೆ ಒಂದು ಹಂತದಲ್ಲಿ ತನ್ನತನವನ್ನು, ಅಸ್ತಿತ್ವವನ್ನು ಅದು ಕಳ್ಕೊಂಡ್ರೂ ಅದು ಬೆಳಕು ಚಿಮ್ತಾ ಇರ್ತದೆ, ನಮಗೆ ಬೆಳಕು ಕೊಡ್ತಾ ಇರ್ತದೆ. ನಮ್ಮ ಹಿರಿಯರು ಹೀಗೆ ನಮಗೆ ದಾರಿದೀಪವಾಗಲಿಕ್ಕೆ ಬೇಕಾಗಿ ಅವರು ನಮ್ಮ ಅಸ್ತಿತ್ವವನ್ನು ಕಳೆದುಕೊಳ್ತಾರೆ, ಕರಗಿಕೊಳ್ತಾರೆ, ನಮ್ಮಲ್ಲಿಯೇ ಎಲ್ಲವನ್ನೂ ಅವರು ಕಂಡುಕೊಳ್ತಾರೆ. ಆದರೆ ನಾವು ಅದನ್ನೆಲ್ಲೋ ಮರೆತು ಬಿಡ್ತೇವೆ ಅಂತ. 2 ವಿಚಾರವನ್ನು ನಾವು ಜೀವನದಲ್ಲಿ ಮರೆಯಲೇಬಾರದು. ಪ್ರತಿ ಯುವಕನಿಗೂ ನಾಳೆ ಒಂದು ದಿವಸ ಹಿರಿತನದ ದಿನ ಬರ್ತದೆ ಅಂತ. ಹಾಗೆಂತ ಹಿರಿಯರು ಕೂಡ ಮರಿಬಾರದು. ಎಷ್ಟೋ ಸಂದರ್ಭದಲ್ಲಿ ನನಗೆ ಅನ್ನಿಸ್ತದೆ, ಕೆಲವು ಸಂದರ್ಭದಲ್ಲಿ ಪ್ರತಿಯೊಬ್ಬರು ಹಿರಿಯರು ಒಂದು ಸಮಯದಲ್ಲಿ ಯುವಕರಾಗಿದ್ದರು. ನಾವು ಜಸ್ಟ್ ಟ್ರೈ ಟು ರೀಕಲೆಕ್ಟ್ ಅಂತ ಒಮ್ಮೆ ನಾವು ಒಂದು ರಿವೈಂಡಿಗೆ ಮಾಡಿದರೆ ನಮ್ಮದನ್ನು ಇದೆಲ್ಲ ಬರ್ತದೆ. ಹಿರಿಯರು ಒಂದು ರಿವೈಂಡ್ ಮಾಡಿ ನೋಡಬೇಕು. ಯುವಕರು ಏನು ಮಾಡಬೇಕು ಅಂತ ಹೇಳಿದರೆ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿ ನೋಡಬೇಕು, ಮುಂದೆ ನಾವು ಏನಾಗ್ತೇವೆ ಅಂತ. ಈ 2 ಪ್ರಕ್ರಿಯೆಗಳಾದರೆ ಉಂಟಲ್ಲ, ಅದ್ಭುತವಾದಂತಹ ಒಂದು ಸಹಯೋಗ ಇರ್ತದೆ, ಒಂದು ಸಂಯೋಗ ಇರ್ತದೆ. ಅಲ್ಲಿ ಸುಖ, ಶಾಂತಿ, ನೆಮ್ಮದಿ ಎಲ್ಲ ಇರ್ತದೆ. ಒಂದೇ ಒಂದು ಇದರೊಟ್ಟಿಗೆ ಮುಗಿಸಿ ಬಿಡ್ತೇನೆ ನಾನು. ಯಾಕೆಂದರೆ ಇಲ್ಲಿ ಮಾತಿಗಿಂತಲೂ ಹೆಚ್ಚು ಮೌಲ್ಯ ಇದ್ದದ್ದು ಈ ಜಾಗದಲ್ಲಿ ಯಾವುದಕ್ಕೆ ಅಂತ ಹೇಳಿದರೆ ಕೃತಿಗೆ. ಯಾಕೆಂತ ಹೇಳಿದರೆ ಗೌರಿ ಪೈ ಅವರು ಮಾತಾಡಿದ್ದು ಮಾತ್ರ ಅಲ್ಲ ಅಂತ, ಅಥವಾ ಅವರೊಂದು ಬಳಗವನ್ನು ಕಟ್ಟಿಕೊಂಡು ಅವರು ಕೃತಿಯ ಮುಖಾಂತರ ಅಥವಾ ಕೆಲಸದ ಮುಖಾಂತರ, ಕಾರ್ಯದ ಮುಖಾಂತರ ಏನು ಮಾಡಬಹುದು ಅಂತ ತೋರಿಸಿಕೊಟ್ಟಿದ್ದಾರೆ. ಅವರು ಇವತ್ತು ಮಾತಾಡಿದ್ದು ಕಡಿಮೆ ಇರಬಹುದು, ಅಥವಾ ಅವರು ಮಾತನಾಡುವಾಗ ನಮಗೆ ಏನು ಅಂತ ಹೇಳುವಂಥ ಸ್ವಲ್ಪ ಆಚೆ ಈಚೆ ಆಗಿದೆ ಅಂತ ಅವರು ಹೇಳಿದ್ದಾರೆ. ಆದರೆ ಅವರ ಕೆಲಸವನ್ನು ನೋಡಿದರೆ ಅವರು ಏನು ಮಾತನಾಡಬೇಕಾಗಿತ್ತ ಅದನ್ನು ಮಾತಾಡಿ ಆಗಿದೆ ಅಂತ. ಇನ್ನೊಂದು ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ, ಯಾವುದೇ ಒಂದು ಉತ್ಪ್ರೇಕ್ಷೆ ಹೇಳ್ತಾ ಇಲ್ಲ, ಇದು ನಮ್ಮ ಹಿರಿಯರು ಹೇಳಿದಂಥದ್ದು. ಎ ಗುಡ್ ಇಂಟೆಲಿಜೆಂಟ್, ನಿನ್ನೆ ತಾನೇ ನಾನೊಂದು ಕಂಡೆ, ಇದನ್ನು ಯಾಕೋ ಉಲ್ಲೇಖ ಮಾಡಿದೆ. ಎ ಗುಡ್ ಇಂಟೆಲಿಜೆಂಟ್ ಅಡ್ವೊಕೇಟ್ ವಿಲ್ ನೆವರ್ ಡೈ ಅಂತ ನನಗೆ ನನ್ನ ಗುರುಗಳಾದಂಥ ಸುಬ್ರಹ್ಮಣ್ಯ ಕೊಳತ್ತಾಯರು ಹೇಳಿದಂಥದ್ದು ಆ ಮಾತು. ಎ ಗುಡ್ ಇಂಟೆಲಿಜೆಂಟ್ ಅಡ್ವೊಕೇಟ್ ವಿಲ್ ನೆವರ್ ಡೈ. ಏನು ಸಾವಿಲ್ಲ ಅಂತ ಹೇಳ್ತಾರೆ, ಎಂತಾಗಿದೆ ಮಾರ್ರೆ ಇವರಿಗೆ? ಹಿ ವಿಲ್ ಸೆಟ್ ಅಪ್ ಎ ಫರ್ಮ್ ಅಂತ. ಅವನೊಂದು ಸಂಸ್ಥೆಯನ್ನು ಹುಟ್ಟು ಹಾಕ್ತಾನೆ. ಆ ಸಂಸ್ಥೆಯನ್ನು ಹುಟ್ಟು ಹಾಕಿದ ಕಾರಣ ಅದಕ್ಕೆ ಮರಣ ಅಂತ ಇಲ್ಲ ಅಂತ. ಆ ದೃಷ್ಟಿಯಿಂದ ನೋಡಿದರೆ ನನಗೆ ಕಾಣ್ತದೆ ಅಂತ ಹೇಳಿದರೆ, ಪುತ್ತೂರಿನ ನಾವೆಲ್ಲ ಹಿಂದೆ ಕೇಳಿದ್ದೇವಲ್ಲ, ಯಾವುದು ಹನುಮಂತ ಇದ್ದ, ಅಶ್ವತ್ಥಾಮ ಇದ್ದ, ಅವರೆಲ್ಲ ಚಿರಂಜೀವಿಗಳು ಅಂತ.
ಅದು ಸುಳ್ಳು ಅಂತ ನಾವು ಹೇಳ್ತೇವೆ ಎಷ್ಟೋ ಸಲ, ಅದು ಸುಳ್ಳು ಅಂತ. ಸುಳ್ಳಲ್ಲ ಅಂತ ಯಾಕೆ ನಾನು ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ನಮ್ಮ ಮಧ್ಯದಲ್ಲಿ ಕೂಡ ಅಂತ ಒಬ್ಬರು ಚಿರಂಜೀವಿಯನ್ನು ನಾನು ಕಾಣ್ತಾ ಇದ್ದೇನೆ, ಚಿರಂಜೀವಿಗಳಾಗಿ ಇರ್ತಾರೆ ಅಂತ ಹೇಳ್ತಾ ಇದ್ದೇನೆ. ಅದು ಡಾಕ್ಟರ್ ಗೌರಿ ಪೈ. ಯಾಕೆಂತ ಹೇಳಿದರೆ, ಅವರು ಯಾಕೆ ನಾನು ಚಿರಂಜೀವಿ ಅಂತ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ದಯವಿಟ್ಟು ನನಗೆ ಅವರನ್ನು ಪ್ಲೀಸ್ ಮಾಡಿ ನನಗೇನು ಆಗಬೇಡ, ಅವರನ್ನು ಹೊಗಳಿ ನನಗೇನೂ ಆಗಬೇಡ. ಆದರೆ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಚಿರಂಜೀವಿತ್ವ ಅಂತ ಹೇಳಿದರೆ ಬಹುಶಃ ಅರ್ತಿಗಜವರು ಒಪ್ಪಿಕೊಳ್ತಾರೆ, ಅದೊಂದು ತತ್ವ ಅಂತ. ಅದೊಂದು ಪರ್ಸನ್ ಅಲ್ಲ, ಒಂದು ಪರ್ಸನಾಲಿಟಿ ಅಲ್ಲ. ಆ ಪರ್ಸನಾಲಿಟಿಯ ಹಿಂದೆ ಇರತಕ್ಕಂತಹ ಒಂದು ಕಾನ್ಸೆಪ್ಟ್, ಒಂದು ವಿಷನ್ ಯಾವುದೇ ಇರ್ಬೋದು, ಒಂದು ತತ್ವ ಇರ್ಬೋದು. ಅದಕ್ಕಾಗಿ ಇವತ್ತು ಕೂಡ ಹನುಮಂತ ಅಂತ ಹೇಳುವಂಥ ನಾವು ಚಿರಂಜೀವಿ ಅಂತ ಒಪ್ಪಿಕೊಳ್ತೇವೆ. ಅದಕ್ಕೆ ಇವತ್ತು ಕೂಡ ಅಶ್ವತ್ಥಾಮ ಅಂತ ಹೇಳುವನನ್ನು ನಾವು ಒಪ್ಪಿಕೊಳ್ತೇವೆ. ಅಥವಾ ನಾವು ರಾಮತತ್ವ ಅಂತ ಹೇಳ್ಬೋದು, ಕೃಷ್ಣ ತತ್ವ ಅಂತ ಹೇಳ್ಬೋದು. ಆ ತತ್ವ ಅಂತ ಅದನ್ನು ನಾವು ಗಮನಿಸಿಕೊಳ್ಬೇಕು. ನಮಗೆ ಚಿರಂಜೀವಿತ್ವವನ್ನು ಕೊಡುವಂಥದ್ದು ಇಂತಹ ನಮ್ಮ ಕೆಲಸಗಳು. ಅಂಥದ್ದನ್ನು ಮಾಡಿದ ಕಾರಣ ಅತ್ಯಂತ ಹೆಮ್ಮೆಯಿಂದ ನಾವು ಹೇಳಿಕೊಳ್ಳುವ, ನಮ್ಮ ಊರಿನಲ್ಲಿ, ಮುತ್ತು ಮೆಳೆದ ಊರಿನಲ್ಲಿ ಒಂದು ಮುತ್ತಿನಂತಹ ಒಂದು ಚಿರಂಜೀವಿ ಇದ್ದಾರೆ ಅಂತ ಹೇಳುವ ನಾವು ಸಂತೋಷ ಪಡುವ. ಸೀನಿಯರ್ ಅಂತ ಹೇಳುವಂಥದ್ದಕ್ಕೆ ಒಂದೇ ಒಂದು ಡೆಫಿನೇಷನ್ ಕೊಡ್ತೇನೆ ನಾನು, ಅಲ್ಲಿಗೆ ನನ್ನ ಮಾತು ಮುಕ್ತಾಯವಾಯಿತು. ಸೀನಿಯರ್ ಅಂತ, ಯಾಕೆಂದರೆ ಬಹಳಷ್ಟು ಜನ ನಾವು ಹಿರಿಯರಿದ್ದೇವೆ, ನಾವು ಎಲ್ಲೋ ಒಂದು ಕಡೆ ಅದನ್ನು ಆಲೋಚನೆ ಮಾಡಬೇಕು ಅಂತ ನಾನು ಗ್ರಹಿಸ್ತಾ ಇದ್ದೆ. ಏನು ಸೀನಿಯರ್ ಅಂದರೆ ಏನು ಹೇಳ್ಬೋದು, ಎಲ್ಲರೂ ಸೀನಿಯರ್ ಆಗ್ತಾರಂತ. ಕೆಲವರಿಗೆ ಸೀನಿಯರ್ ಆಗೋದಿಲ್ಲ, ಹಿರಿಯರಾಗುವುದಿಲ್ಲ, ಪ್ರಾಯದವರಾಗ್ತಾರೆ, ಏಜ್ಡ್ ಪೀಪಲ್ ಆಗ್ತಾರೆ ಅಂತ, ಅವರು ಹಿರಿಯರಾಗುವುದಿಲ್ಲ. ಗಮನಿಸಿ ಅದರಲ್ಲಿರತಕ್ಕಂಥ ವ್ಯತ್ಯಾಸ. ಈ ಸೀನಿಯರ್ ಆಗಬೇಕಿದ್ರೆ ಏನು ಬೇಕು ಅಂತ ಹೇಳಿದರೆ, ಫಸ್ಟ್ ಸೀನಿಯರಲ್ಲಿ ಇರತಕ್ಕಂಥ ಎಸ್ ಬೇಕು ನಮ್ಮಲ್ಲಿ. ಏನು ಎಸ್ ಫಾರ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ. ಈ ತೃಪ್ತಿ ನಮ್ಮಲ್ಲಿ ಇಲ್ಲದಿದ್ದರೆ ನಮಗೆ ಹಿರಿತನ ಬರುವುದಿಲ್ಲ ಅಂತ. ನಾನು ಇಷ್ಟೇ ಹೇಳಿ ನಿಲ್ಲಿಸ್ತೇನೆ. ಯಾಕೆಂದರೆ ನೀವು ಆಲೋಚನೆ ಮಾಡಿ, ಇನ್ನೂ ಸ್ವಲ್ಪ ಆಲೋಚನೆ ಮಾಡಿದರೆ, ನನಗೆ ಹೆಚ್ಚು ಆಲೋಚನೆ ಮಾಡಲಿಕ್ಕೆ ಟೈಮು ಸಿಗಲಿಲ್ಲ. ಯಾಕೆಂದರೆ ಏನೋ ಒಂದು ಒತ್ತಡದಲ್ಲಿ ಬಿದ್ದು, ಆದರೆ ಅವಾಗ ನನಗೊಂದು ಸ್ಫುರಣವಾದಂತಹ ವಿಚಾರ. ಎಸ್ ಅದು ಒಂದು ರೀತಿಯಲ್ಲಿ ಒಂದು ಸ್ಯಾಚುರೇಷನ್ ಕೂಡ ಆಗಬೇಕು. ಸ್ಯಾಚುರೇಷನ್ ಅಲ್ಲಿ ಕೆಲವು ವಿಧಗಳಿವೆ, ಆದರೆ ಅದು ಪರಿಪೂರ್ಣತೆಯ ಒಂದು ಹಂತವನ್ನು ಕೂಡ ತಲುಪಬೇಕು. ಅದು ಇಲ್ಲದಿದ್ದರೆ ಉಂಟಲ್ಲ, ಅವನು ಏನಂತ ಒಂದು ಅಂತರ್ಪಿಶಾಚಿ ಅಂತ ಹೇಳ್ತಾರಲ್ಲ, ಕೆಲವು ನಾವು ಹಿರಿಯರನ್ನು ಹೇಳ್ತೇವೆ, ಎಂಥ ಒಂದು ರಗಳೆ ಮಾರಾಯ ಅಂತ. ಅದು ರಗಳೆ ಆಗದೆ ನಮಗೆ ಹಿತವಾಗುವಂತಹ ಪ್ರಕ್ರಿಯೆ ಬೇಕಿದ್ರೆ ಅಲ್ಲಿ ಒಂದು ಸ್ಯಾಟಿಸ್ಫ್ಯಾಕ್ಷನ್, ಅವರ ಒಳಗೆ ಒಂದು ತೃಪ್ತಿ ಬೇಕು, ಎನರ್ಜೆಟಿಕ್, ಎಂಥೂಸಿಯಾಸಮ್. ಶ್ರೀನಿವಾಸ್ ಪೈ ಅವರು ಮಾತಾಡ್ತಾ ಹೇಳಿದರು, ನಾನು ಗಮನಿಸಿದೆ ಪೈಗಳದನ್ನು. ಏನು ಹೇಳಿದೆ ಅಂತ ಹೇಳಿದರೆ, ಇಲ್ಲಿ ಬರುವಾಗ ಇಲ್ಲೊಬ್ಬರು ಹಿರಿಯರು ಇದ್ದಾರೆ, ಸುಮಾರು 80 ವರ್ಷ ಜಾಸ್ತಿ ಆಯಿತು ಅಂತ ಏನೋ ಅವರು ಹೇಳಿದರು. ಆದರೆ ಪ್ರತಿನಿತ್ಯ ಬೆಳಗ್ಗೆ ಬಂದು ಅವರು ಏನು ಮಾಡ್ತಾರೆ ಅಂತ ಹೇಳಿದರೆ, ಬೆಳಗ್ಗೆ 6 ಗಂಟೆಗೆ ಅಷ್ಟೊತ್ತಿಗೆ ಅವರು ಬರುವಾಗ ಅವರೊಂದು ಹಿಡಿಸುಡಿ ಹಿಡ್ಕೊಂಡು ಅಲ್ಲಿ ಗುಡಿಸ್ತಾ ಇರ್ತಾರಂತೆ. ಎಷ್ಟು ಕೊಡ್ತದೆ ಅಷ್ಟು ನಾನು ಗುಡಿಸ್ತೇನೆ ಅಂತ. ಅದು ಅವರ ಉತ್ಸಾಹ ಅಂತ, ಎನರ್ಜೆಟಿಕ್ ಆಗಿರುವಂಥದ್ದು. ನೀವು ಇವತ್ತು ಹಪ್ಪಳ ಸೆಂಡಿಗೆ ಕೆಲಸ ಇಲ್ಲದಿದ್ದಕ್ಕೆ ಮಾಡೋದಲ್ಲ, ಆದರೆ ಟು ಕೀಪ್ ಅವರ್ ಸೆಲ್ಫ್ ಎನರ್ಜೈಸ್ಡ್, ನಮ್ಮನ್ನೇ ನಾವು ಒಂದು ಚಾರ್ಜ್ ಮಾಡಿ ಇಟ್ಟುಕೊಳ್ಬೇಕಿದ್ರೆ ಉಂಟಲ್ಲ, ಈ ಒಂದು ಪ್ರಕ್ರಿಯೆ ಬೇಕು. ಈ ಎನರ್ಜೆಟಿಕ್ ಆ್ಯಂಡ್ ಎಂಥೂಸಿಯಾಸ್ಟಿಕ್ ಗುಣ ಇದ್ದ ಕಾರಣ ಅವರು ಹಿರಿಯರಾಗ್ತಾರೆ ಅಂತ. ಇಲ್ಲದಿದ್ದರೆ ಹಿರಿಯರಾಗೋದಿಲ್ಲ. ಮತ್ತು ಎನ್ನಿಗೆ ನೋಡಿ ಒಂದು ಅದ್ಭುತವಾದಂತಹ ಪರಿಕಲ್ಪನೆ ನನಗೆ ಸಿಕ್ಕಿತ್ತು. ಅದು ಸಂಸ್ಕೃತವೂ ಆಗಿರ್ಬೋದು, ಕನ್ನಡವೂ ಆಗಿರ್ಬೋದು. ಯಾವುದು ಎನ್ ಫಾರ್ ನಾನೇನು ನಿರ್ವಾಣ ಅಂತ ಹೇಳ್ತೇವೆ. ಒಂದು ಮುಕ್ತಿಯ ಹಂತದಲ್ಲಿ ನಾವು ಎಲ್ಲದರಿಂದ ಮುಕ್ತಿ ಬರಬೇಕು. ನಮಗೆ ಚಿಂತೆಯಿಂದ ಮುಕ್ತಿ ಬರಬೇಕು, ನೋವಿನಿಂದ, ತಾಪತ್ರಯದಿಂದ ಮುಕ್ತಿ ಬರಬೇಕು. ಇದು ಬರದಿದ್ದರೆ ಈ ಮುಕ್ತಿಯ ಒಂದು ಭಾವನೆ ಈಗಾಗಲೇ ಬಂದ ಕಾರಣ ಅಲ್ವಾ ಮೇಡಮ್ ನಿಮಗೆ ಇಷ್ಟು ಖುಷಿಯಲ್ಲಿಗೆ ಇರಲಿಕ್ಕೆ ಆಗೋದು, ಅಥವಾ ಹ್ಯಾಪಿಯಾಗಿ ಇರಲಿಕ್ಕೆ ಆಗೋದು. ಈ ಭಾವನೆ ನಮ್ಮಲ್ಲಿ ಇಲ್ಲದಿದ್ದರೆ ಅದೊಂದು ಮಾಗುವಿಕೆ ಅಂತ ಪ್ರಕ್ರಿಯೆ. ಏಜ್ ಆಗುವಂಥದ್ದು ಅಂತ ಹೇಳಿದರೆ ಅದೊಂದು ಮಾಗುವಿಕೆ, ಒಳಗಿನಿಂದ ಬರತಕ್ಕಂತಹ ಒಂದು ಪ್ರಕ್ರಿಯೆ. ಈ ಮಾವಿನ ಹಣ್ಣು ಕಾಯಿ ಇದ್ದದ್ದು ಅದು ಚೊಗರಾಗಿ ಆನಂತರ ಹೇಗೆ ಹಣ್ಣಾಗ್ತದೆ, ಸಹಜವಾದಂಥ ಒಂದು ಮಾಗುವಿಕೆಯ ಪ್ರಕ್ರಿಯೆ. ಅದು ಆಕ್ಸಿಡೆಂಟ್ ಅಲ್ಲ, ಸಹಜವಾಗಿ ಆಗುವಂತಹ ಒಂದು ಪರಿವರ್ತನೆ. ಹಾಗಾಗಿ ಇಂತಹ ಒಂದು ಸ್ಥಿತಿ ಬರಬೇಕು. ಮತ್ತು ಐಯಲ್ಲಿ ಒಂದೇ ಒಂದು ನಾನು ಮಾತನ್ನು ಹೇಳ್ತೇನೆ, ಐ ಟು ವಿ ಅಂತ. ಐ ಟು ವಿ, ಐ ಅಂದರೆ ನಾನು ಅಂತ ಇರ್ತದೆ, ನಾನು ಇಂದ ನಾವು ಅಂತ ಹೇಳುವಂಥ ಒಂದು ಬರ್ತೇವಲ್ಲ, ಅದು ಹಿರಿತನ ಬರೋದು ಅಂತ. ಅಲ್ಲಿಯ ತನಕ ನಾನು ಎಲ್ಲವನ್ನು ನನಗೆ ಬೇಕಾಗಿ ಮಾಡುವಂಥದ್ದು. ಹಿರಿತನ ಬಂದ ಕೂಡಲೇ ಏನಾಗ್ತದೆ ಅಂತ ಹೇಳಿದರೆ, ನಮ್ಮ ಮನೆಯ ಹಿರಿಯರು ಮಾಡಿದ್ದು ಕೂಡ ಅಷ್ಟನ್ನೇ. ಅವರು ವಿ ಆದರು, ನಾವು ಅಂತಾದರು. ಆ ನಾವು ಅಂತ ಹೇಳುವಂಥ ವಿಸ್ತಾರಕ್ಕೆ ಅವರು ಹೋದ ಕಾರಣ ನಾಳೆಗೆ ಏನನ್ನು ಕೊಟ್ಟು ಹೋದರು, ನಾಳೆಗೆ ಏನೋ ಉಳಿಸಿ ಹೋದರು. ಇಲ್ಲದಿದ್ದರೆ ಏನೂ ಇರ್ತಿರ್ಲಿಲ್ಲ. ಐ ಆಗಿದ್ದಿದ್ರೆ ಅವನೇ ಎಂಜಾಯ್ ಮಾಡಿದ್ರಾಯ್ತಲ್ಲ, ಅವನೇ ಮಾಡಿಕೊಂಡ್ರಾಯ್ತಲ್ಲ, ಮುಗಿಯಿತು. ಸೊ ಐ ಟು ವಿ, ಅದು ಐ ಹೇಳ್ತೇನೆ, ಓಪನ್ ಮೈಂಡೆಡ್. ಈ ಓಪನ್ ಮೈಂಡೆಡ್ನೆಸ್ ಇಲ್ಲದಿದ್ದರೆ ಏನಾಗ್ತದೆ ಅಂತ ಹೇಳಿದರೆ, ನಮಗೆ ಈ ಜನರೇಷನ್ ಗ್ಯಾಪ್ ಅಂತ ಹೇಳ್ತೇವೆ, ನೆನಪಿಡಿ, ಜನರೇಷನ್ ಗ್ಯಾಪ್ ಸಹಜವಾದಂಥದ್ದು. ಈ ಓಪನ್ ಮೈಂಡೆಡ್ನೆಸ್ ಇಲ್ಲದಿದ್ದರೆ ಹಿರಿಯರು ಕಿರಿಯರನ್ನು ಸ್ವೀಕರಿಸುವುದಿಲ್ಲ, ಅಲ್ಲಿ ಒಂದು ಗ್ಯಾಪ್ ಬರ್ತದೆ. ನಾವು ಮುಕ್ತವಾಗಿದ್ದರೆ, ಹೌದಪ್ಪ ಇದು ಈಗಿನ ಕಾಲದ್ದು. ನಮ್ಮ ಮನೆಯಲ್ಲಿ, ತಪ್ಪು ತಿಳಿಬೇಡಿ, ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳ ಮೊಮ್ಮಕ್ಕಳ ಅಥವಾ ಯಾವುದೋ ಒಂದು ಹುಡುಗಿಯರು ಚಡ್ಡಿ ಹಾಕಿ ಬಂದರೆ ನಿಮಗೆ ಸಹಿಸಿಕೊಳ್ಳಲಿಕ್ಕೆ ಆಗೋದಿಲ್ಲ. ಯಾಕೆ ಆಗೋದಿಲ್ಲ ಅಂತ ಹೇಳಿದರೆ, ನಾವಿದ್ದ ಸ್ಥಿತಿ ಅದಲ್ಲ ಅಂತ. ಅದನ್ನು ನಾವು ಒಪ್ಪಿಕೊಳ್ಳದಿದ್ದರೆ, ಆಕ್ಸೆಪ್ಟ್ ಮಾಡದಿದ್ದರೆ, ಈ ಮುಕ್ತವಾದಂತಹ ಒಂದು ಮನೋಭೂಮಿಕೆ ಇಲ್ಲದಿದ್ದರೆ ನಮಗೆ ಏನಾಗ್ತದೆ ಅಂತ ಹೇಳಿದರೆ ಅಲ್ಲಿ ಕ್ಲಾಶ್ ಬರ್ತದೆ.
ಸೊ ಈ ಓಪನ್ ಮೈಂಡೆಡ್ನೆಸ್ ಅಂತ ಹೇಳುವಂಥದ್ದು ಅತ್ಯಂತ ಮೂಲಭೂತವಾದಂಥ ಅಂಶ. ನಿಜವಾಗಿ ಅವನು ಸೀನಿಯರ್ ಆಗುವಂಥದ್ದು. ಕೊನೆಗೆ ಬಂದಂಥ ಆರ್ಗಿನ ಬಗ್ಗೆ ಡೆಫಿನೇಷನ್ನೇ ನಮಗೆ ಬೇಕಾಗಿಲ್ಲ, ಅದು ಅಲ್ಟಿಮೇಟ್ ಪಾಯಿಂಟ್ ಅಂತ. ಇಷ್ಟೆಲ್ಲ ನಮಗೆ ಇದ್ದರೆ, ಗುಣಗಳಿದ್ದರೆ ಆಟೋಮೆಟಿಕಲಿ ನಾವು ಹೇಗಿರ್ತೇವೆ ಅಂತ ಹೇಳಿದರೆ ರಿಲ್ಯಾಕ್ಸ್ಡ್ ಆಗಿರ್ತೇವೆ. ಆ ರಿಲ್ಯಾಕ್ಸ್ ಆಗಿರುವಂತಹ ಒಂದು ಗುಣ ಉಂಟಲ್ಲ, ನಮಗೆ ಹಿರಿತನವನ್ನು ಹೆಚ್ಚಿಸ್ತದೆ. ಸೊ ಈ ಸೀನಿಯರ್ ಅಂತ ಹೇಳುವಂಥದ್ದಕ್ಕೊಂದು ನನ್ನದೇ ಆದಂತಹ ಒಂದು ಕಲ್ಪನೆಯನ್ನು ನಿಮ್ಮ ಮುಂದೆ ಇಡುತ್ತಾ, ಇನ್ನೇ ಹೇಳೋದು ಅವರು ಹೇಳಿದಾಗೆ ಹೇಳಬೇಕಷ್ಟೇ, ಇನ್ನೆಂತ ಹೇಳೋದು, ಇಷ್ಟು ಹೇಳಿ ಆಯಿತು. ಇಲ್ಲಿಗೆ ನನ್ನದು ಮುಗೀತು ಬಂಡವಾಳ. ನಮಸ್ಕಾರ. ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಂಥ, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಂಥ ಇಬ್ಬರು ಗಣ್ಯರನ್ನು ಗುರುತಿಸಿ ಇಲ್ಲಿ ಸನ್ಮಾನವನ್ನು ಮಾಡಲಿಕ್ಕಿದ್ದಾರೆ. ಮೊದಲಿಗೆ ಪ್ರೊಫೆಸರ್ ಆರ್ತಿಕಜೆ ಅವರು ತಮ್ಮ ಪತ್ನಿಯೊಂದಿಗೆ ಸೇರಿ ಇಬ್ಬರು ಕೂಡ ಬರಬೇಕು ಅಂತ ಗೌರಿ ಪೈ ಅವರು ವಿನಂತಿಸಿದ್ದಾರೆ. ಇಬ್ಬರು ಬನ್ನಿ, ದಂಪತಿಗಳು ಸಮೇತ ಬರಬೇಕು, ಇಲ್ಲಂದರೆ ಅರ್ಧ ಹಿಂಗೆ. ಆರ್ಥಿಕಜವರೇ, ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ಈಸ್ ಲೆಡ್ ಬೈ ಎ ವುಮನ್ ಅಂತ ಉಂಟು ಇಂಗ್ಲೀಷ್. ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ಈಸ್ ಲೆಡ್ ಬೈ ಎ ವುಮನ್. ಹಿರಿಯ ವಿದ್ವಾಂಸ, ಪತ್ರಕರ್ತ, ಲೇಖಕ, ಕನ್ನಡ ಪರಿಚಾರಕ ಪ್ರೊಫೆಸರ್ VB ಆರ್ಥಿಕಜೆ ಇವರನ್ನು ಗೌರವಿಸಿ ನೀಡಿದ ಸನ್ಮಾನ ಪತ್ರ. ಆದರಣೀಯರೇ, ಕನ್ನಡ ಸಾರಸ್ವತ ಲೋಕದ ಹಿರಿಯರಾದ ತಮ್ಮ ಶೈಕ್ಷಣಿಕ ಕೇಂದ್ರದ ಸೇವೆಯೊಂದು ಮಾದರಿ ವಿದ್ಯಾರ್ಥಿಗಳ ಪತ್ರಿಕಾರಂಗ ಮತ್ತು ಸಾಹಿತ್ಯದ ಆಸಕ್ತಿಗಳನ್ನು ಮೂಡಿಸಿದ್ದೀರಿ. ಕಾಲೇಜಿನ ಇತಿಹಾಸದಲ್ಲಿ ವಿದ್ಯಾರ್ಥಿ ಸಮ್ಮಾನ ಎನ್ನುವ ನೂತನ ಪರಿಕಲ್ಪನೆಯನ್ನು ಅನುಷ್ಠಾನ ಮಾಡಿದ್ದೀರಿ. ಕನ್ನಡ ಸಾಹಿತ್ಯದ ಪರಿಚಾರಿಕೆ, ಪುಸ್ತಕ ಪ್ರಕಟಣೆ, ಶಾಲೆಗಳಲ್ಲಿ ಸಾಹಿತ್ಯದ ಕಂಪು ಬೀರುವಲ್ಲಿ ತಮ್ಮ ಶ್ರಮ ಗುರುತರ. ಪತ್ರಕರ್ತರಾಗಿದ್ದು ಈ ಕ್ಷೇತ್ರಕ್ಕೆ ಮಾನವನ್ನು ಸಲ್ಲಿಸಿದ್ದೀರಿ. ಪತ್ರಿಕೆಗಳ ಅಂಕಣಕಾರನಾಗಿ ನಾಡಿನಾದ್ಯಂತ ಪರಿಚಿತರಾಗಿದ್ದೀರಿ. ಅಂಕಣ ಬರಹಗಳು ಬಹುತೇಕ ಸಂಕಲನಗಳಾಗಿ ಬೆಳಕು ಕಂಡಿದ್ದು ಸಾಹಿತ್ಯ ಪ್ರಿಯರ ಒಲವು ಪಡೆದಿರುವುದು ಹೆಮ್ಮೆ ಪಡುವ ವಿಚಾರ. ಎಲೆಮರೆ ಕಾಯಂತಿರುವ ನೂರಾರು ಅಕ್ಷರ ಪ್ರೀತಿಯ ಪ್ರತಿಭೆಗಳನ್ನು ಬೆಳಕಿಗೆ ತಂದಿದ್ದೀರಿ. ಬೆಳೆಯುವ ಪ್ರತಿಭೆಗಳನ್ನು ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದ್ದೀರಿ. ತಮ್ಮ ಈ ಎಲ್ಲ ನಿಸ್ವಾರ್ಥ ಪ್ರಾಮಾಣಿಕ ಕಾಯಕಕ್ಕೆ ಈ ದಿನ ಸನ್ಮಾನ ಪತ್ರ ನೀಡಿ ಗೌರವಿಸುತ್ತಿದ್ದೇವೆ. ತಮ್ಮ ಭವಿಷ್ಯ ಜೀವನದ ಉತ್ತರೋತ್ತರವಾಗಿ ಬೆಳಗಲಿ ಎಂದು ಹಾರೈಸುತ್ತೇವೆ. ಅಧ್ಯಕ್ಷರು, ಆಡಳಿತ ಮಂಡಳಿ ಸದಸ್ಯರು, ಆನಂದಾಶ್ರಮ ಸೇವಾ ಟ್ರಸ್ಟ್, ಸಂಪ್ಯ, ಪುತ್ತೂರು. ಸಮಾಜ ಸೇವಕರು ಪುತ್ತೂರು ಅವರು ಕೂಡ ದಂಪತಿ ಸಮೇತ ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀ ಕುಂಬ್ಳೆ ಗಿರಿದರ್ಶನೆಯವರು ದಂಪತಿ ಸಮೇತ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಆದರಣೀಯರೇ, ನೀವು ಶ್ರೀಯುತ ಕುಂಬಳೆ ಮಾಧವ ಶೆಣೈ ಹಾಗೂ ಲಲಿತಾ ಶೆಣೈ ಅವರ 4ನೇ ಮಗನಾಗಿ ಜನಿಸಿದ್ದೀರಿ. ಪುತ್ತೂರಿನಲ್ಲಿ ದಿನೇಶ್ ಭವನ ಎಂಬ ಹೋಟೆಲನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಬಂದಿದ್ದೀರಿ. ನಿರಂತರವಾಗಿ ಬೆಳಗಿನ ಜಾವ 4ರಿಂದ ಗ್ರಾಹಕರಿಗೆ ಸೇವೆ ನೀಡುತ್ತಿರುವ ನಿಮ್ಮ ಕಾರ್ಯವೈಖರಿ ಪರ ಊರುಗಳಲ್ಲಿ ಕೂಡ ಪರಿಚಿತ. ನಾನು ಆಗ ಒಂದು ಮಾತನ್ನು ಇಲ್ಲಿ ಹೀಗೆ ಹೇಳ್ತಾ ಇದ್ದೆ, ನಿಮ್ಮ ಹತ್ರ ಎಷ್ಟೇ ದುಡ್ಡಿರ್ಬೋದು, ಆದರೆ ನಿಮಗೆ 4 ಗಂಟೆಗೆ ಉಪಹಾರ ಒದಗಿಸುವವರು ಪುತ್ತೂರಲ್ಲಿ ಬೇರೆ ಯಾರೂ ಇರಲಿಕ್ಕಿಲ್ಲ. ಅದು ನಮ್ಮ ದಿನೇಶ್ ಪೈ ಅವರು, ದಿನೇಶ್ ಭವನದವರು. 4 ಗಂಟೆಗೆ ಅವರು ಗ್ರಾಹಕರಿಗೆ ಸೇವೆಯನ್ನು ನಗುಮುಖದಿಂದ ನೀಡ್ತಾ ಇದ್ದಾರೆ.
ಅದಲ್ಲದೆ ಪುತ್ತೂರಿನಲ್ಲಿ ಅವರು ಮಾಡಿಕೊಂಡು ಬಂದಿರುವಂಥ ಸಮಾಜ ಸೇವೆ, ಸಮಾಜದ ಬಗ್ಗೆ ಕಾಳಜಿ ಹಾಗೂ ಬಡವರ ಮೇಲೆ ಇರುವಂಥ ಪ್ರೀತಿ, ಇವೆಲ್ಲವೂ ನಿಮ್ಮನ್ನು ಪುತ್ತೂರಿನಲ್ಲಿ ಚಿರಪರಿಚಿತರನ್ನಾಗಿ ಮಾಡಿದೆ. ಸಾರ್ವಜನಿಕರಿಗೆ ಬಹಳಷ್ಟು ಉಚಿತ ಸೇವೆಯ ಮೂಲಕ ಕಷ್ಟ ಕಾಲದಲ್ಲಿ ನೆರವಾದವರು ತಾವು. ಪತ್ನಿ ಶ್ರೀಮತಿ ಪೂರ್ಣಿಮಾ ಶೆಣೈ, ಮಕ್ಕಳಾದ ಶ್ರೀ ನಿತಿನ್ ಶೆಣೈ ಮತ್ತು ಸಚಿನ್ ಶೆಣೈ ಅವರು ಹಾಗೂ ಸೊಸೆಯಂದರು ಮೊಮ್ಮಕ್ಕಳೊಂದಿಗೆ ಸಾರ್ಥಕ ಜೀವನವನ್ನು ಸಾಧಿಸುತ್ತಿರುವ ನಿಮಗೆ ಶುಭವಾಗಲಿ ಎಂಬ ಹಾರೈಕೆ ನಮ್ಮದು. ಓರ್ವ ಮಾರ್ಗದರ್ಶಿ ಹಾಗೂ ಸಮಾಜಕ್ಕೆ ನೀವು ಕೊಟ್ಟ ಕೊಡುಗೆಗಳನ್ನು ಪರಿಗಣಿಸಿ ಈ ಸನ್ಮಾನ ಪತ್ರವನ್ನು ಅರ್ಪಿಸಲು ನಮಗೆ ಹೆಮ್ಮೆಯ ವಿಚಾರ. ದೇವರು ನಿಮಗೆ ಸದಾ ಸಂತೋಷ, ಆರೋಗ್ಯ, ಐಶ್ವರ್ಯವನ್ನು ಕೊಟ್ಟು ಹರಸಲಿ ಎಂದು ಪ್ರಾರ್ಥಿಸುತ್ತಿದ್ದೇವೆ. ಬಹುಮಾನ ವಿತರಣೆಯನ್ನು ಅವರು ಅದರಲ್ಲಿ ಬಹುಮಾನವನ್ನು ಪಡೆದಿದ್ದಾರೆ. ಅದರ ಲಿಸ್ಟನ್ನು ಓದಬೇಕು ಅಂತ ಮೀನಾಕ್ಷಿ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಇದಕ್ಕೆ ಸಂಬಂಧಪಟ್ಟವರು ದಯವಿಟ್ಟು ಬಂದು ಆ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕು. ಸಭಾಧ್ಯಕ್ಷರಲ್ಲಿ ಒಂದು ವಿನಂತಿ, ಅವರು ಕೆಲವರು ಹಿರಿಯದರಿಂದ ಅವರಿಗೆ ಬರಲಿಕ್ಕೆ ಕಷ್ಟ ಆಗ್ಬೋದು, ನೀವೇ ಅಲ್ಲಿಗೆ ಹೋಗಿ ಅವರಿಗೆ ಕೊಡೋದು ಒಳ್ಳೆಯದು ಅಂತ. ಆಮೇಲೆ ಸೆಕೆಂಡ್ ಪ್ಲೇಸ್ ಗುಣಾಮತಿ ಅವರಿಗೆ, ಇನ್ನೊಂದು ಜಗದೀಶ್. ಫಸ್ಟ್ ಪ್ರೈಸ್ ಇಬ್ಬರಿಗಿದೆ, ಇನ್ನೊಬ್ಬರು ಜಗದೀಶ್ ಅವರಿಗೆ ಫಸ್ಟ್ ಪ್ರೈಸ್. ಇಬ್ಬರು ಶೇರ್ ಮಾಡ್ಕೊಂಡಿದ್ದಾರೆ, ಒಳ್ಳೆ ಇದ್ದಾರೆ. ಅದು ಕೊಡಿ. ಎರಡನೇ ಬಹುಮಾನವನ್ನು ಗುಣವತಿ ಅವರು ಪಡ್ಕೊಂಡಿದ್ದಾರೆ. ಆಮೇಲೆ ಬೊಟ್ಟು ಇಡುವಂಥ ಒಂದು ಸ್ಪರ್ಧೆ ಮಾಡಿದ್ದಾರೆ. ಅದರಲ್ಲಿ ಪ್ರಥಮ ಬಹುಮಾನ ಇಬ್ಬರು ಇದ್ದಾರೆ. ಒಬ್ಬರು ಏಕನಾಥ್ ಅಂತ ಹೇಳುವವರು, ಮತ್ತೊಂದು ರೇಖಾ. ಏಕನಾಥ್ ಅದು ಬೊಟ್ಟ ಇಡುವುದರಲ್ಲಿ ಏಕನಾಥ್. ಮತ್ತು ಸೆಕೆಂಡ್ ಪ್ರೈಸ್ ಪುಷ್ಪಾವತಿ ಯಾರು? ಹಾಂ ಮೇಡಮ್, ಅಲ್ಲಿ ಸೆಕೆಂಡ್ ಪ್ರೈಸ್ ಕೊಡಿ ಅವರಿಗೆ, ಪುಷ್ಪಾವತಿ ಅಲ್ಲಿದ್ದಾರೆ. ಅದು ಬೊಟ್ಟು ಇಡುವ ಸ್ಪರ್ಧೆ. ಆಮೇಲೆ ಬಾಸ್ಕೆಟ್ಬಾಲ್, ಅದರಲ್ಲಿ ರೇಖಾ ಅವರಿಗೆ ಪ್ರಥಮ ಬಹುಮಾನ ಬಂದಿದೆ. ರೇಖಾ ಅವರು. ಎರಡನೇ ಬಹುಮಾನ ಜಾನಕಿ ಅವರು, ತುಂಬ ಆ್ಯಕ್ಟಿವ್. ಪಾಸಿಂಗ್ ದ ಬಾಲ್, ಅದರಲ್ಲಿ ಪ್ರಥಮ ಬಹುಮಾನ ವತ್ಸಲ ಅವರಿಗೆ, ವತ್ಸಲ ಮೇಡಮ್ ಅವರಿಗೆ ಫಸ್ಟ್ ಪ್ರೈಸ್. ಸೆಕೆಂಡ್ ಪ್ರೈಸ್ ಸುಧಾವತಿ ಇದ್ದಾರಾ? ಪದ್ಯ ಹಾಡೋದ್ರಲ್ಲಿ ಅದರಲ್ಲಿ ಪದ್ಯ ಸ್ಪರ್ಧೆ, ಪ್ರಥಮ ಬಹುಮಾನ ಗುಣವತಿ. ಎರಡನೇ ಬಹುಮಾನವನ್ನು ಸರಸ್ವತಿ ಅವರು. ಆಯಿತು. ಹಾಂ, ಓಕೆ. ಹಾಂ, ಸಿಬ್ಬಂದಿ ವರ್ಗದವರು. ಈ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಮೀನಾಕ್ಷಿ ಅವರಿಗೆ, ಅವರೇ ಕೊಡ್ತಾ ಇದ್ದಾರೆ, ಮೀನಾಕ್ಷಿ ಅವರಿಗೆ. ಆಮೇಲೆ ಸೆಕೆಂಡ್ ಪ್ಲೇಸ್ ಯಶಸ್ವಿ ಸೆಕೆಂಡ್ ಪ್ಲೇಸ್. ಆಮೇಲೆ ಬೊಟ್ಟು ಇಡುವಂಥ ಸ್ಪರ್ಧೆ, ಇದು ಸಿಬ್ಬಂದಿ ವರ್ಗದವರಿಗೆ. ಅದರಲ್ಲಿ ಭಾಗ್ಯಲಕ್ಷ್ಮಿ ಅವರಿಗೆ ಪ್ರಥಮ ಬಹುಮಾನ. ಎರಡನೇ ಬಹುಮಾನ ಕುಸುಮ ಅಂತ ಹೇಳುವವರಿಗೆ. ಹಾಗೆ ಪದ್ಯ ಹೇಳುವ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಯಶಸ್ವಿ ಅವರಿಗೆ. ಹಾಗೆ ಎರಡನೇ ಬಹುಮಾನ ಉಮಾವತಿ ಅವರಿಗೆ. ನೋಡಿ, ಈ ಎಲ್ಲ ಚಟುವಟಿಕೆಯಲ್ಲಿ ಅವರು ತಮ್ಮನ್ನು ತಾವು ತೊಡಗಿಸಿಕೊಂಡು ಬಹುಮಾನವನ್ನು ಕೂಡ ಪಡೆದಿದ್ದಾರೆ. ಇದು ಬಹಳ ಸಂತಸದ ಸಂಗತಿ. ಬಹುಮಾನವನ್ನು ವಿತರಿಸಿದಂಥ ಇವತ್ತಿನ ಅತಿಥಿಗಳಿಗೆ ಕೂಡ ನಾವು ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ವೆಂಕಟರಮಣ ಭಟ್ ಆರ್ಥಿಕ ಅವರು ಸಹ ವೇದಿಕೆ ಒಂದು ಸಣ್ಣ ಕಾಣಿಕೆಯನ್ನು ನೀಡುವುದಾಗಿ ಹೇಳಿದ್ದಾರೆ. ಯಾರು ಹಸಿದವನಿಗೆ ಆಹಾರವನ್ನು ನೀಡ್ತಾನೋ, ಯಾರು ಬಾಯಾರಿಕೆ ಆದವನಿಗೆ ನೀರು ಕೊಟ್ಟು ಅವನ ಬಾಯಾರಿಕೆಯನ್ನು ಹೋಗಲಾಡಿಸ್ತಾನೋ, ಯಾವ ವೈದ್ಯಾಧಿಕಾರಿ ತನ್ನ ರೋಗಗಳನ್ನು ಗುಣಪಡಿಸಿ ಅವರ ಸಂತೋಷಕ್ಕೆ ಪಾತ್ರರಾಗ್ತಾರೋ ಅವ ಯಾವುದೇ ಯಜ್ಞ ಯಾಗಾದಿಗಳು ಮಾಡಿದರೂ ಸಹ ಸ್ವರ್ಗ ಸುಖ ಖಂಡಿತ. ಈ ಮಾತಿಗೆ ಡಾಕ್ಟರ್ ಸುರೇಶ್ ಪುತ್ರ ಖಂಡಿತವಾಗಿ ಹೊಂದಿಕೊಳ್ತಾರೆ. ಅಧ್ಯಕ್ಷರಾದ ಸುರೇಶ್ ಪುತ್ರ ದಯವಿಟ್ಟು ವೇದಿಕೆ ಒಂದು ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕಂತ ಕೇಳಿಕೊಳ್ತಾ ಇದ್ದೆ. ವಿಶ್ವ ಹಿರಿಯರ ದಿನದ ಪ್ರಯುಕ್ತ
ಆನಂದಾಶ್ರಮ ಸೇವಾ ಟ್ರಸ್ಟ್ ಇಲ್ಲಿ ನಡೆಯುತ್ತಿರುವಂಥ ಈ ಸಂಭ್ರಮಾಚರಣೆಯ ವೇದಿಕೆಯಲ್ಲಿರುವ ಪುತ್ತೂರಿನ ಹಿರಿಯ ವೈದ್ಯರು, ಆಶ್ರಮದ ಸ್ಥಾಪಕರು ಆದಂಥ ಮೇಡಮ್ ಗೌರಿ ಪೈ ಅವರೇ, ಹಾಗೂ ವೇದಿಕೆಯಲ್ಲಿರುವಂಥ ಹಿರಿಯರಾದ ಶ್ರೀನಿವಾಸ್ ಪೈಗಳೇ ಹಾಗೂ ಶ್ರೀಯುತ ಮಹೇಶ್ ಕಜೆ ಅವರೇ, ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ಬಂಧುಗಳೇ, ಹಿರಿಯರ ದಿನದ ವಿಶೇಷತೆಯ ಬಗ್ಗೆ ನಮ್ಮ ಮಹೇಶ್ ಅಣ್ಣ ತುಂಬ ಉತ್ತಮವಾಗಿ ವಿವರಿಸಿದರು. ಅವರಲ್ಲಿ ಹೇಳಲಿಕ್ಕೆ ಇನ್ನಷ್ಟು ವಿಷಯ ಇತ್ತು ಅಂತ ಕಾಣುತ್ತದೆ. ಹಿರಿಯರಿಗೆ ನಾವು ತಿಳಿದುಕೊಂಡಂತೆ ಸಮಸ್ಯೆ ಇರುವುದು ಕೇವಲ ಆರೋಗ್ಯದ ಸಮಸ್ಯೆ ಅಲ್ಲ, ಮಾನಸಿಕವಾಗಿ ಅವರಿಗೆ ಬೆಂಬಲ ಬೇಕಾಗ್ತದೆ. ಅಂತಹ ಒಂದು ಪ್ರೀತಿ, ವಾತ್ಸಲ್ಯ, ಮಾನಸಿಕ ಬೆಂಬಲದ ಕೊರತೆ ಈಗಿನ ದಿನಗಳಲ್ಲಿ ಕಾಣ್ತಾ ಇದೆ. ಅಂತಹ ಸಂದರ್ಭದಲ್ಲಿ ಹಿರಿಯರಿಗಾಗಿ ಒಂದು ಉತ್ತಮವಾದಂತಹ ಇಂತಹ ಒಂದು ಆನಂದಾಶ್ರಮವನ್ನು ಸ್ಥಾಪಿಸಿದ ಡಾಕ್ಟರ್ ಗೌರಿ ಪೈ ಅವರಿಗೆ ಎಲ್ಲರ ಪರವಾಗಿ ವಿಶೇಷ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಅವರ ಈ ಒಂದು ಸೇವಾ ಕಾರ್ಯವು ನಿರಂತರವಾಗಿ ಇರಲಿ ಹಾಗೂ ಅಮರವಾಗಿರಲಿ ಅಂತ ಹಾರೈಸ್ತಾ ಇದ್ದೇನೆ. ಅವರೊಬ್ಬರು ವೈದ್ಯರಾಗಿ ಎಲ್ಲ ಕಿರಿಯ ವೈದ್ಯರುಗಳಿಗೂ ಒಬ್ಬ ಮಾರ್ಗದರ್ಶಕಿ. ಕೇವಲ ರೋಗಗಳಿಗೆ ಚಿಕಿತ್ಸೆ ಕೊಡುವಾಗ ಕೇವಲ ದೈಹಿಕ ರೋಗಗಳಿಗೆ ಮಾತ್ರವಲ್ಲ, ಹೇಗೆ ಸಮಾಜದಲ್ಲಿರುವ ಅನೇಕ ಪಿಡುಗುಗಳಿರಬಹುದು ಅದಕ್ಕೆಲ್ಲದಕ್ಕೂ ಎಲ್ಲವನ್ನು ಸಹಾಯಹಸ್ತವನ್ನು ನೀಡುತ್ತಾ ಹೇಗೆ ಒಬ್ಬ ವೈದ್ಯನಾಗಿ ಬದುಕಬಹುದು ಅಂತ ತೋರಿಸಿಕೊಟ್ಟಂಥ ಒಬ್ಬ ಆದರ್ಶ ವ್ಯಕ್ತಿತ್ವ ಡಾಕ್ಟರ್ ಗೌರಿ ಪೈ ಅವರದ್ದು. ನಮಗೆಲ್ಲರಿಗೂ ಅವರೊಂದು ಆದರ್ಶ. ಅವರೊಂದು ಈ ಸೇವಾ ಕಾರ್ಯವನ್ನು ನೋಡಿ ನನಗೂ ಸಣ್ಣ ಆಸೆ ಹುಟ್ಟಿತು, ಸಣ್ಣ ವೈದ್ಯಕೀಯ ಶಿಬಿರ ಮಾಡಬಹುದು ಅಂತ. ನಮ್ಮ ಸಂಪ್ಯದಲ್ಲಿ ಮಹಾವಿಷ್ಣು ದೇವಸ್ಥಾನದ ವಠಾರದಲ್ಲಿ ಆ ವೈದ್ಯಕೀಯ ಶಿಬಿರವನ್ನು ನಾವು 30 ತಿಂಗಳ ಮೊದಲು ಪ್ರಾರಂಭ ಮಾಡಿದಾಗ ಅದನ್ನು ದೀಪ ಬೆಳಗಿಸಿ ಉದ್ಘಾಟಿಸಿ ನಮಗೆ ಹರಸಿದವರು ಡಾಕ್ಟರ್ ಗೌರಿ ಪೈ ಅವರು. ಕೇವಲ ಉದ್ಘಾಟಿಸಿದ್ದು ಮಾತ್ರವಲ್ಲ, ನಮಗೆ ಬೇಕಾದ ಸಹಾಯವನ್ನು ನೀಡಿ, ನಿಮಗೆ ಇನ್ನು ಮುಂದೆ ಏನಾದರೂ ಸಹಾಯ ಬೇಕಿದ್ರೆ ನನ್ನನ್ನು ಫಸ್ಟ್ಗೆ ಕೇಳಬೇಕು ಅಂತ ಹೇಳಿ ನಮಗೆ ಪ್ರೋತ್ಸಾಹ ನೀಡಿದವರು. ಅದೇ ರೀತಿ ಒಂದು ಎಚ್ಚರಿಕೆ ಮಾತನ್ನು ಸಹ ಹೇಳಿದರು ಅವತ್ತು. ಈ ವೈದ್ಯಕೀಯ ಶಿಬಿರ ಈಗ ನೀವು ಶುರು ಮಾಡಿದ್ದೀರಿ, ಅದು ನಿಲ್ಲಬಾರ್ದು, ಎಲ್ಲಿಯಾದರೂ ನಿಂತರೆ ನಾನೇ ಬಂದು ಇಲ್ಲಿ ಪೇಷಂಟ್ಗಳನ್ನು ನೋಡಿ ಮದ್ದು ಕೊಡ್ತೇನೆ ಅಂತ ಹೇಳಿದಂಥ ವ್ಯಕ್ತಿತ್ವ ಅವರದು. ಅವರ ಮಾತನ್ನು ನಾವು ಸುಳ್ಳಾಗಿಸಿದ್ದೇವೆ, ಖಂಡಿತ ಅದನ್ನು ನಿಲ್ಲಿಸಕ್ಕೆ ಬಿಡಲಿಲ್ಲ. ಅವರ ದಿವ್ಯ ಹಸ್ತದಿಂದ ಉದ್ಘಾಟನೆಗೊಂಡಂಥ ವೈದ್ಯಕೀಯ ಶಿಬಿರಗಳು ಇದು ಒಂದು ಉದಾಹರಣೆ ಇರಬಹುದು. ಅಂಥ ಅನೇಕ ಸೇವಾ ಕಾರ್ಯಗಳು ಅವರು ಮಾಡಿದ್ದಾರೆ. ಎಲ್ಲ ಸಮಾಜವು ಅವರನ್ನು ನಿರಂತರವಾಗಿ ನೆನಪಿಡುವಂಥ ಅನೇಕ ಕಾರ್ಯಗಳನ್ನು ಮಾಡಿದ್ದಾರೆ. ಅಂಥ ಹಿರಿಯ ವ್ಯಕ್ತಿತ್ವ ಅವರದು. ಅವರು ಹೇಳಿದಾಗೆ ಅವರಿಗೆ ನೆನಪು ಉಳಿಯದಿದ್ದರೂ ಸಹ ಮುಖ ಕಂಡ ಕೂಡಲೇ ನಗೆ ನೀಡಿ ನೀವಂಥವ್ರು ಅಂತ ಹೇಳ್ತಾರೆ. ಕೆಲವೊಮ್ಮೆ ಹೇಳ್ತಾರೆ ನನಗೆ ಹೆಸರು ಬರೋದಿಲ್ಲ, ಯಾರು ನೀವು ಅಂತ. ಆದರೂ ಸಹ ಅಷ್ಟೊಂದು ಪ್ರೀತಿ, ವಿಶ್ವಾಸದಿಂದ ಮಾತನಾಡುವಂಥ ನಮಗೆಲ್ಲರಿಗೂ ಅನುಕರಣೀಯ ವ್ಯಕ್ತಿತ್ವ ಆದಂಥ ಡಾಕ್ಟರ್ ಗೌರಿ ಪೈಯವರ ಅವರಿಂದ ಪ್ರಾರಂಭವಾದಂಥ ಈ ಸಂಸ್ಥೆಯು ಇನ್ನಷ್ಟು ಬೆಳಗಲಿ. ಎಲ್ಲ ಅಶಕ್ತರಿಗೆ ಇಲ್ಲಿಯ ಬರುವಂಥ ಎಲ್ಲರಿಗೂ ಸೇವೆಯನ್ನು ನೀಡುವ ಸೇವಾ ಕೇಂದ್ರವಾಗಲಿ. ಅದಕ್ಕೆಲ್ಲ ಪುತ್ತೂರಿನ ಜನತೆಯ ಸಹೃದಯರ ಸಹಕಾರವು ಸಹ ಸಿಗಲಿ ಎಂದು ಕೇಳುತ್ತಾ, ಅದೇ ರೀತಿ ಈ ದಿನ ಇಲ್ಲಿ ಸನ್ಮಾನಿತಗೊಂಡಂಥ 2 ಹಿರಿಯ ದಂಪತಿಗಳು, ಅವರಿಗೂ ಸಹ ವಿಶೇಷ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಮುಖ್ಯ ಅತಿಥಿಯಾಗಿ ನಮಗೆ ಅನೇಕ ವಿಷಯಗಳನ್ನು ಮನ ಮುಟ್ಟುವಂತೆ ವಿವರಿಸಿದಂಥ ನಮ್ಮ ಹಿರಿಯ ನ್ಯಾಯವಾದಿಗಳಂಥ ಶ್ರೀಯುತ ಮಹೇಶ್ ಕಜೆ ಅವರಿಗೂ ಸಹ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ನನಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅನುವು ಮಾಡಿಕೊಟ್ಟ ಎಲ್ಲರಿಗೂ, ವಿಶೇಷವಾಗಿ ಮೇಡಮ್ ಗೌರಿ ಪೈ ಅವರಿಗೂ, ಸದಾಶಿವ ಪೈ ಅವರಿಗೂ ಹಾಗೂ ಇಲ್ಲಿಯ ಸಂಸ್ಥೆ ಎಲ್ಲರಿಗೂ ಸಹ ವಿಶೇಷ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಈ ಹೊತ್ತಿನಲ್ಲಿ ಇಲ್ಲಿ ಭಾಗವಹಿಸಿದಂಥ ತಮಗೆಲ್ಲರಿಗೂ ಸಹ ಆ ದೇವರ ಆಶೀರ್ವಾದ ನೀಡಲಿ, ಸುಖ ಶಾಂತಿ ಸಿಗಲಿ ಅಂತ ಹೇಳುತ್ತಾ 2 ಮಾತುಗಳು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಮುಖ್ಯ ಅತಿಥಿಗಳಿಗೆ, ಆಮೇಲೆ ಅತಿಥಿಗಳಿಗೆ ಮಹೇಶ್ ಕಜೆ ಅವರಿಗೆ, ಪ್ರಸಿದ್ಧ ನ್ಯಾಯವಾದಿಗಳು ಅವರಿಗೆ ಗೌರಿ ಪೈ ಅವರು ಸ್ಮರಣಿಕೆಯನ್ನು ಕೊಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಆಮೇಲೆ ಇವತ್ತಿನ ಸಭಾಧ್ಯಕ್ಷರಿಗೆ
ಹಾಗೆ ಇವತ್ತಿನ ಸಭಾಧ್ಯಕ್ಷರಿಗೂ ನೆನಪಿನ ಕಾಣಿಕೆಯನ್ನು ಕೊಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಡಾಕ್ಟರ್ ಸುರೇಶ್ ಪುತ್ತೂರಾಯರಿಗೆ. ಈಗ ಈ ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಿದ ಎಲ್ಲರಿಗೂ ಕೂಡ ವಂದನೆಯನ್ನು. ಆನಂದಾಶ್ರಮ ಸೇವಾ ಟ್ರಸ್ಟಿನ ವಿಶ್ವ ಹಿರಿಯರ ಸಂಭ್ರಮಾಚರಣೆಯ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ಡಾಕ್ಟರ್ ಸುರೇಶ್ ಪುತ್ತೂರಾಯರವರೇ, ಗೌರವ ಉಪಸ್ಥಿತಿಯನ್ನು ಇರುವಂಥ ಪಿ ಶ್ರೀನಿವಾಸ್ ಪೈ ಅವರೇ, ಈ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ಮಹೇಶ್ ಕಜಿಯವರೇ, ವೇದಿಕೆಯಲ್ಲಿ ಆಸೀನರಾಗಿರುವಂಥ ನಮ್ಮೆಲ್ಲರ ಮಾತೃಶ್ರೀ ಸಮಾನರಾದಂಥ ಗೌರಿಪಯ್ಯವರೇ, ಇಲ್ಲಿ ಸೇರಿದಂಥ ಎಲ್ಲ ಆತ್ಮೀಯ ಬಂಧುಗಳೇ, ಕಳೆದ 26 ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ನಿರಂತರವಾಗಿ ಸಂಭ್ರಮಿಸಿಕೊಂಡು ಬರ್ತಾ ಇದ್ದೇವೆ. ಈ ವರ್ಷ ಕೂಡ ನಿಮ್ಮೆಲ್ಲರ ಸಹಯೋಗದಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಈ ಸಭಾಧ್ಯಕ್ಷೆಯನ್ನು ವಹಿಸಿದಂಥ ಖ್ಯಾತ ವೈದ್ಯರು ಹಾಗೂ ಧಾರ್ಮಿಕ ಸೇವೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡವರು ಕೂಡ ಡಾಕ್ಟರ್ ಸುರೇಶ್ ಪುತ್ತೂರಾಯ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಂತ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೇವೆ. ಈ ಆನಂದಾಶ್ರಮದ ಈ ಕಾರ್ಯಕ್ರಮದಲ್ಲಿ ವಿಶ್ವ ಹಿರಿಯರ ಈ ಸಂಭ್ರಮಾಚರಣೆಯಲ್ಲಿ ಹಿರಿಯರ ಮಹತ್ವವನ್ನು ತಿಳಿಸಿ ನಮಗೆ ತಿಳಿ ಹೇಳಿದಂತಹ ಖ್ಯಾತ ನ್ಯಾಯವಾದಿಗಳು ಸನ್ಮಿತ್ರರಾದಂಥ ಮಹೇಶ್ ಕಜಿಯವರು ಆಗಮಿಸಿದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತಿ ನಮ್ಮೆಲ್ಲರ ಹಿರಿಯರಾದಂಥ ಪಿ ಶ್ರೀನಿವಾಸ್ ಪೈ ಅವರು ಇಲ್ಲಿ ಆಸೀನರಾಗಿದ್ದಾರೆ. ಅವರಿಗೂ ಕೂಡ ಆತ್ಮೀಯವಂತ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡ ಹಿರಿಯರನ್ನು ಗುರುತಿಸಿ ಸನ್ಮಾನಿಸುವಂಥ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಇಟ್ಟುಕೊಡ್ತಾ ಇದ್ದೇವೆ. ಈ ವರ್ಷ ಕುಂಬಳೆ ಗಿರಿದರ್ಶಿನಿ ಅವರನ್ನು ಈ ಕಾರ್ಯಕ್ರಮದಲ್ಲಿ ಅವರನ್ನು ಗೌರವಿಸಿ ಸನ್ಮಾನಿಸಿದ್ದೇವೆ. ಅವರು ತಮ್ಮ ದಂಪತಿ ಸಮೇತರಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮಗೆ ಆಶೀರ್ವಾದವನ್ನು ನೀಡಿದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಂತ ಧನ್ಯವಾದಗಳು ಸರ್. ಹಿರಿಯ ಸಾಹಿತಿಗಳು ಮತ್ತು ನಮ್ಮೆಲ್ಲರ ಹಿರಿಯ ಪತ್ರಕರ್ತರಾಗಿ ವಿವಿಧ ಕ್ಷೇತ್ರಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡ ಬಿ ಅರ್ತಿಕಜಿಯವರು ದಂಪತಿ ಸಮೇತರಾಗಿ ಈ ಕಾರ್ಯಕ್ರಮದಲ್ಲಿ ಬಂದು ನಮ್ಮ ಗೌರವವನ್ನು ಸ್ವೀಕರಿಸಿದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಂತ ಧನ್ಯವಾದಗಳನ್ನು ಸಮರ್ಪಿಸ್ತಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಪ್ರಾರಂಭದಿಂದ ಇಲ್ಲಿಯವರೆಗೆ ತಮ್ಮನ್ನು ತೊಡಗಿಸಿಕೊಂಡಂಥ ಸಂಜೀವ್ ಮಠಂದೂರವರು ಮಾಜಿ ಶಾಸಕರು ಪುತ್ತೂರು, ಇವರು ಕೂಡ ಇಲ್ಲಿ ಆಗಮಿಸಿ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದಿದ್ದಾರೆ. ಅವರಿಗೂ ಕೂಡ ಆತ್ಮೀಯವಂತ ಧನ್ಯವಾದಗಳನ್ನು ಸಲ್ಲಿಸ್ತಿದ್ದೇವೆ. ಈ ನಮ್ಮ ಕರೆಗೆ ಹೋಗೊಟ್ಟು ಬಂದಂಥ ಆನಂದಾಶ್ರಮದ ಅಭಿಮಾನಿಗಳು ನೀವೆಲ್ಲ ಈ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದೀರಿ, ಈ ಕಾರ್ಯಕ್ರಮವನ್ನು ಚಂದಗಾಣಿಸಿದ್ದೀರಿ. ನಿಮಗೆಲ್ಲರಿಗೂ ಆತ್ಮೀಯವಂತ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಪರೋಕ್ಷವಾಗಿ ಮತ್ತು ಈ ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಿದ ಎಲ್ಲರಿಗೂ ಕೂಡ ನಮ್ಮ ಆನಂದಾಶ್ರಮದ ಪರವಾಗಿ ಅನಂತ ಧನ್ಯವಾದಗಳನ್ನು ಸಮರ್ಪಿಸುತ್ತೇವೆ. ವಂದನೆಗಳು. ವಸಂತಣ್ಣನಿಗೂ ಕೂಡ ಧನ್ಯವಾದಗಳು. ಈಗ ಒಂದೇ ಒಂದು ನೃತ್ಯದ ಕಾರ್ಯಕ್ರಮ ಇದೆ ಇನ್ಮೇಟ್ಸಿಂದ, ಅದನ್ನು ನೋಡಿ ಎಲ್ಲರೂ
ನಂಗ್ಯಾಕೆ ಕಂಡಳು, ಒಮ್ಮೆಲೆ ತಿರುಗಿ ಹಿಂಗ್ಯಾಕೆ ನಕ್ಕಳು. ಹೊಂಬಿಸಿಲಲ್ಲಿ ನನ್ಗ್ಯಾಕೆ ಕಂಡಳು, ಒಮ್ಮೆಲೆ ತಿರುಗಿ ಹಿಂಗ್ಯಾಕೆ ನಕ್ಕಳು. ನನ್ನ ಎದೆಗೆ ಅಲಾರಾಮು ಇಟ್ಟಳು, ಹೃದಯ ಒಂಟಿ ಕುಪ್ಪಲು ಅದಕ್ಕೆ ಕಾಲು ಇಟ್ಟಳು. ಸ್ವಲ್ಪವೇ ಸ್ಮೈಲು ಚೆಲ್ಲಲು ಕಣ್ಣಿಗೆ ಕೆಲಸ ಕೊಟ್ಟಳು. ಬೊಂಬೆ 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 ನನ್ನ ಮುದ್ದು ಬೊಂಬೆ. ಹೊಂಬಿಸಿಲಲ್ಲಿ ನನ್ಗ್ಯಾಕೆ ಕಂಡಳು, ಹೊಂಗನ ಸೊಂದ ಹೆಂಗ್ಯಾಕೆ ಕೊಟ್ಟಳು. ಮಣಿಪುಜದಾಯೆ ಸಡಂಗರ ಪೂವೆ, ಮಣಿಪುಜದಾಯೆ ಪಣದಾಲ, ತಿಳಿಪುಜದಾಯೆ ಬುಲ್ಕಿರಿಮಾಯೆ, ತಿಳಿಪುಜದಾಯೆ ಸರಿಯಾಲ. ಈಯೇ ತುಡರುದ ನಲಿಕೆ ರಾತ್ರಿ ಪೂರ ಸುಗಿದೆ. ಈಯೇ ಕಡಮರು ಕವಿದೆ ದಿನ ಕನಟು ಬಹತ್ತು ಕಣ್ಣ ಕೊಡ. ಎದುರುಡು ತಡ ಕನ್ನಡಿಯಾದು ಕರುವಡು ತೂಡ ಓರಾದೆ, ಒರಿಯೊಡಗೆ ಚೆದಾಗಲ್ ಗಲ್ಲಾದು ನಲಿಪುಲ ಕಣ್ಣಿಗೆ ಎಂಕಾದೆ. ಜೇನ ಧ್ವನಿಯೋಳ ಮೀನ ಕಣ್ಣೋಳ ಸುಬಗೆ ಮೈ ತುಂಬಿದೆ, ಹಂಸ ನಡೆಯೋಳ ಎದೆಗೆ ಇಳಿದೋಳ ಜೀವ ಚಲಿಯುತ್ತಿದೆ. ಬೇರೆ ದಾರಿನೆಲ್ಲ ನನಗೆಲ್ಲ ನೀನು ಸಿಕ್ಕಾಗಿದೆ, ನಾನು ಹುಡುಕಿದ್ದ ನನ್ನ ನಿಲ್ದಾಣ ನೀನೆ ಇನ್ನೇನಿದೆ. స్వామికి ముక్కులు కట్టింది, మల్లె చుట్టేస్తుంది, చుట్టేస్తుంది, మల్లె చుట్టేస్తుంది, మల్లె చుట్టేస్తుంది. తొందరి చూపు ఊరికే ఉండదు కాసేపు. పిల్లగా ఎక్కటేసి చూడకపోతుంటావో, కానకపోతుంటావో, నా పిల్లగా ఎక్కటేసి చూడకపోతుంటావో, కానకపోతుంటావో. हमको ना खबर कब कैसे आया वो, दिल से खुश फुस क्या फरमाया वो. हमको ना खबर कब कैसे आया वो, दिल से खुश फुस क्या फरमाया वो. Only mean one thing. Ever since I left the city, you. ಸುರಕ್ಷತೆಯ ಚಿಂತೆ ಬಿಟ್ಟು ಬಿಡಿ, ನವೀನ ತಂತ್ರಜ್ಞಾನದ ಸಿಸಿಟಿವಿ ಕ್ಯಾಮೆರಾ ಅಳವಡಿಸಿ. ವಿಸಿಟ್ ಮಾಡಿ ಟೆಕ್ ಸ್ಪಾರ್ಕ್, ಪಿಂಟೋ ಪ್ಲಾಜಾ, ಎಪಿಎಂಸಿ ರೋಡ್, ಪುತ್ತೂರು, ದಕ್ಷಿಣ ಕನ್ನಡ.